ತಾಲೂಕು ಘೋಷಣೆಯಾಗಿ ಒಂದು ವರ್ಷ ಸಲ್ಲುತ್ತಾ ಬರ್ತಾ ಇದೆ. ಎಷ್ಟು ಸರ್ಕಾರಿ ಕಚೇರಿಗಳು ಎಂಟ್ರಿ ಆಗಿದೆ ಇಲ್ಲಿಗೆ. ಅಷ್ಟು ಮಾತ್ರ ಅಲ್ಲ, ನೆಮ್ಮದಿ ಕೇಂದ್ರವಾಗಿದ್ದಂತಹ ಕಚೇರಿ ಇದೀಗ ಜನರ ನೆಮ್ಮದಿಯನ್ನೇ ಹಾಳು ಮಾಡ್ತಾ ಇದೆ. ಇದೇ ಇವತ್ತಿನ ವಿಶೇಷ ತಾಲೂಕು ತಕರಾರು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ ಪರೇಶ್. ವೀಕ್ಷಕರೇ, ಈಗಾಗಲೇ ಎಲ್ಲೆಡೆ ಒಂದು ಕ್ಷೇತ್ರಗಳಲ್ಲಿ ತಾಲೂಕುಗಳನ್ನು ಮಾಡುವಂಥದ್ದು ಸಹಜ. ತಾಲೂಕು ಕಚೇರಿಯಲ್ಲಿ ಆಯಾಯ ಕೆಲಸಗಳು ನಡೀತಾನೆ ಇರಬೇಕು. ಜನರ ಏನೇ ಸಮಸ್ಯೆಗಳಿದ್ರೂ ಅದಕ್ಕೆ ಸ್ಪಂದನೆ ಸಿಗಬೇಕಾಗತ್ತೆ. ಈ ಹಿಂದೆ ನಮ್ಮ ಸ್ಪಂದನಾ ವಾಹಿನಿಯಲ್ಲಿ ನಡೆಸಿದಂತಹ ಒಂದು ಚರ್ಚಾಕೂಟದಲ್ಲಿ ಕಾಪುವಿಗೆ ಸಂಬಂಧಪಟ್ಟಂತೆ ಅಲ್ಲಿಯ ಜನರು ಸಾಕಷ್ಟು ಬೇಡಿಕೆಗಳನ್ನು ಇಟ್ಟಿದ್ರು. ನಮಗೆ ನೆಮ್ಮದಿ ಕೇಂದ್ರದಲ್ಲಿ ಯಾವುದೇ ರೀತಿ ಸೌಲಭ್ಯಗಳು ಸಿಗ್ತಾ ಇಲ್ಲ, ತೊಂದರೆಯಾಗ್ತಾ ಇದೆ. ತಾಲೂಕು ಘೋಷಣೆಯಾದ್ರೂ ಕೂಡ ತಾಲೂಕು ಕಚೇರಿಯಲ್ಲಿ ಏನು ಕೆಲಸಗಳು ನಡೀತಾ ಇಲ್ಲ. ತಾಲೂಕು ಕಚೇರಿ ಯಾಕೆ ಹೀಗಾಗಿದೆ, ಇದಕ್ಕೆಲ್ಲ ತಹಶೀಲ್ದಾರರು ಆನ್ಸರ್ ಮಾಡಬೇಕು. ಅವರು ಕೂಡ ನಮ್ಮ ಕೈಗೆ ಸಿಗ್ತಾ ಇಲ್ಲ ಎಂಬುದು ಮಾತನ್ನ ಕೂಡ ತಿಳಿಸಿದ್ರು. ಇದೀಗ ಸ್ಪಂದನಾ ವಾಹಿನಿ ಅದಕ್ಕೆ ಇದ್ದಾಗ ಸ್ಪಂದಿಸಿದೆ. ಈ ನಿಟ್ಟಿನಲ್ಲಿ ತಹಶೀಲ್ದಾರರನ್ನ ಸ್ವತಃ ನಮ್ಮ ಸ್ಟುಡಿಯೋಕ್ಕೆ ಕರೆಸಿದ್ದೀವಿ. ಅವರು ತಾಲೂಕು ಕಚೇರಿಯಲ್ಲಿ ಏನೇನು ನಡೀಬೇಕು, ಏನೆಲ್ಲ ನಡೀತಾ ಇದೆ, ನೆಮ್ಮದಿ ಕೇಂದ್ರದಲ್ಲಿ ಏನೆಲ್ಲ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆ ಇವತ್ತು ಡೀಟೇಲ್ ಆಗಿ ಹೇಳಕ್ಕಿದ್ದಾರೆ. ಏನೇನು ಸಮಸ್ಯೆಗಳಾಗ್ತಾ ಇದೆ, ಏನೆಲ್ಲ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳು ನಡೆಯುತ್ತೆ. ಮೊದಲಿಗೆ ನಮ್ಮ ಕಾಪು ತಹಶೀಲ್ದಾರರಾಗಿರುವಂತಹ ಗುರುಸಿದ್ದಯ್ಯ ಹಿರೇಮಠ ಅವರು ನಮ್ಮ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸ್ಪಂದನಾ ವಾಹಿನಿ ಮತ್ತು ಕಾಪು ಜನತೆಗೆ ನಮಸ್ಕಾರ ಅಂತ ತಿಳಿಸ್ತೇನೆ. ಓಕೆ ಸರ್, ಈಗ ಮೊದಲಿಗೆ ಹೇಳುವಂಥದ್ದು, ಸಾಕಷ್ಟು ಬಾರಿ ನಾವು ಕಾಪುವಿನ ಹಲವು ವಿಷಯಗಳನ್ನ ಇಟ್ಕೊಂಡು ಚರ್ಚೆಯನ್ನ ಮಾಡಿದ್ದೀವಿ. ಕಾಪುವಿನ ಏನೇ ಸಮಸ್ಯೆ ಇದ್ರೂ ಅದಕ್ಕೆ ಸ್ಪಂದನೆಯನ್ನ ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಈಗ ಕಳೆದ ಬಾರಿ ಅಲ್ಲಿಯ ಜನರೇ ನಮಗೆ ಹಲವು ಸಮಸ್ಯೆಗಳನ್ನ ಹೇಳಿದ್ರು. ತಾಲೂಕು ಕಚೇರಿಯಲ್ಲಿರುವಂತಹ ನೆಮ್ಮದಿ ಕೇಂದ್ರ ಏನಿದೆ ಅದು ಯಾವುದೇ ರೀತಿ ಕೆಲಸಗಳು ಮಾಡ್ತಾ ಇಲ್ಲ, ಸುಮ್ಮನೆ ಇದೆ ಅಂತ. ಮೊದಲಿಗೆ ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ ಸರ್? ಇದು ನಾನು ಬಂದ ನಂತರ ಈ ಸುಮಾರು ಸಲ ಬಂದಿದೆ. ಬಟ್ ನೆಮ್ಮದಿ ಕೇಂದ್ರ ಆಗಬೇಕಂದ್ರೆ ನಮಗೆ ಅಲ್ಲಿ ಕೆಲವೊಂದು ಸೌಲಭ್ಯಗಳು ಬೇಕು. ಆ ಸೌಲಭ್ಯಗಳು ಕೆಲವೊಂದು ತಾಂತ್ರಿಕ ಕಾರಣದಿಂದ ನಮ್ಮಲ್ಲಿ ಆ ಸೌಲಭ್ಯಗಳು ಕೊರತೆ ಆದಾಗ, ಅಥವಾ ಇನ್ನು ಯಾವುದೇ ಕಾರಣಗಳಿಂದ ನಮಗೆ ಈ ಬೇಕಾದಂಥ ಸಾಮಗ್ರಿಗಳು ಸಿಗದೇ ಇದ್ದಾಗ, ಆ ರೀತಿಯಾದಂಥ ಕೆಲವೊಂದು ಕಾರಣಗಳಿಂದ ನೆಮ್ಮದಿ ಕೇಂದ್ರದಲ್ಲಿ ನೆಮ್ಮದಿ ಇಲ್ಲದಂತಾಗಿದೆ ಅಂತ ನನಗೆ ಒಬ್ಬರು ಬಂದುಬಿಟ್ಟು ನೈಜವಾಗಿಯೇ ಹೇಳಿದರು. ಅಂದರೆ ಅವರು ಒಂದು ಬೆಂಗಳೂರಿನಲ್ಲಿ ಜಾಬ್ ಮಾಡ್ತಾ ಇರುವಂಥವ್ರು. ಅವರಿಗೆ ಬೆಳಗ್ಗೆಯಿಂದನೇ ಸಾಯಂಕಾಲವರೆಗೂ ಆಧಾರ್ ಕಾರ್ಡ್ಗೋಸ್ಕರ ಕಾಯ್ದಿರುವಂಥವ್ರು. ಸಾಯಂಕಾಲ 5:30 ಆದ ನಂತರ ಅವರಿಗೆ ನಿಮ್ಮದು ಇವತ್ತಾಗೋದಿಲ್ಲ, ಇನ್ನೊಂದು ದಿನ ಬನ್ನಿ ಅಂದಾಗ ಅವರು ನನ್ನ ಹತ್ರನೇ ನೇರವಾಗಿ ಬಂದರು. ಸರ್, ನಾನು ಅಲ್ಲಿಂದ ಜಾಬ್ ಬಿಟ್ಟು ಬಂದಿದ್ದೀನಿ, ಲೀವ್ ಹಾಕಿಬಿಟ್ಟು ಬಂದಿದ್ದೀನಿ, 2 ದಿನ ಆಯಿತು ನಾನು ಅಲ್ಲಿ ಅದಕ್ಕೆ. ಬಟ್ ಇವರು ಟೋಕನ್ ಕೊಟ್ಟಿದ್ದಾರೆ. ಬಟ್ ಯಾಕೆ ಈಗ ಆಗ್ತದೆ, ನಮಗೆ ಇಲ್ಲಿಗೆ ಬಂದಿಂದ ನೆಮ್ಮದಿನೇ ಇಲ್ದಂಗೆ ಆಗಿದೆ, ನೆಮ್ಮದಿ ಕೇಂದ್ರ ಅಂತ ಹೆಸರಿಟ್ಟಿದ್ದು ಯಾಕೆ ಅಂತ ಅವರು ನನ್ನನ್ನು ಪ್ರಶ್ನೆ ಮಾಡಿದರು. ಓಕೆ ಸರ್, ಇನ್ನೊಂದು, ಈಗಾಗಲೇ ತಾಲೂಕು ಘೋಷಣೆಯಾಗಿ ನಾಡ್ದು ಫೆಬ್ರವರಿಗೆ 1 ವರ್ಷ ಸಲ್ಲುತ್ತೆ. ಸೊ ಈ ಸಿದ್ದರಾಮಯ್ಯ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಒಂದು ಘೋಷಣೆ ಆಗಿರುವಂತದ್ದು. ಇಷ್ಟೆಲ್ಲ ಕಾಪು ತಾಲೂಕು ಆಗಿದೆ ಅಂದ್ರೆ ಸಾಕಷ್ಟು ಅಭಿವೃದ್ಧಿಗಳು ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಅದಕ್ಕೊಂದು ತಾಲೂಕು ಅಂತ ಘೋಷಣೆ ಮಾಡಿದ್ದಾರೆ. ಇಲ್ಲಾಂದ್ರೆ ಉಡುಪಿಯಲ್ಲೇ ತಾಲೂಕು ಅವರು ಕೊಡ್ತಾ ಇದ್ರು. ಆದ್ರೆ ಇದೀಗ ತಾಲೂಕು ಆಗಿ ಕೂಡ ಜನರು ಯಾಕೆ ಅಲ್ಲಿ ಪರದಾಡಬೇಕು? ಅಂದರೆ ಅಲ್ಲೇ ನೆಮ್ಮದಿ ಕೇಂದ್ರ ಮೊದಲು ನಾಡ ಕಚೇರಿಯಲ್ಲೇ ನೆಮ್ಮದಿ ಕೇಂದ್ರ ನಡೀತಾ ಇತ್ತು. ಇವಾಗ ನಮಗೂ ಕೆಲವೊಂದು ಕಡೆ ಏನಾಯಿತು, ನಾಡ ಕಚೇರಿಯಿಂದ ವಿಶೇಷ ತಹಶೀಲ್ದಾರ್ ಕಾರ್ಯಾಲಯಗಳಾಗಿ ಕೆಲವೊಂದು ಕಡೆ, ಈಗ ಬ್ರಹ್ಮಾವರಾಗಿರ್ಬೋದು, ಬೈಂದೂರಾಗಿರ್ಬೋದು, ನಾಡ ಕಚೇರಿಯಿಂದ ಅಲ್ಲಿ ಏನಾದವು ಡೈರೆಕ್ಟಾಗಿ ಅವು ವಿಶೇಷ ತಹಶೀಲ್ದಾರ್ ಆದವು. ವಿಶೇಷ ತಹಶೀಲ್ದಾರ್ ಕಾರ್ಯಾಲಯ ಆಗಿಂದ ಅಲ್ಲೇ ವಿಶೇಷ ತಹಶೀಲ್ದಾರ್ ಆಗಿಂದ ನಾಡ ಕಚೇರಿಗಿಂತ ಒಂದು ಹಂತ ಮೇಲ್ದರ್ಜೆಗೆ ಹೋದಾಗಾಯಿತು ಒಂದು ಇಲಾಖೆ. ಅವಾಗ ಏನಾಯಿತು, ಅಲ್ಲಿ ಸುಮಾರು ಇಲಾಖೆಗಳು ಬಂದು ಜಾಯ್ನ್ ಆದವು. ಹೌದಾ, ಸರ್ವೆ ಇಲಾಖೆ ಆಗಿರ್ಬೋದು, ಅಥವಾ ಇನ್ನು ರೆಕಾರ್ಡ್ ರೂಮ್ ಆಗಿರ್ಬೋದು, ಅಥವಾ ಇನ್ನೂ ಯಾವುದೇ ರೀತಿಯಾದಂಥ ಎಲ್ಲ ಸೇವೆಗಳು ಅಲ್ಲೇ ಬಂದು ಜಾಯ್ನ್ ಆದವು. ನಂತರ ಏನಾಯಿತು, ಅದು ತಾಲೂಕಂತ ಘೋಷಣೆ ಆಯಿತು. ಅಂದರೆ ವಿಶೇಷ ತಹಶೀಲ್ದಾರ್ ಕಾರ್ಯಾಲಯ ಆಗಿಬಿಟ್ಟು ಅಲ್ಲಿ ಏನಾಯಿತು, ತಾಲೂಕಂತ ಘೋಷಣೆ ಆಗಿದ್ದರಿಂದ ಅಲ್ಲಿ ಜನತೆಗೆ ಏನಾಗ್ತಾ ಇದೆ, ಅತ್ಯಂತ ವೇಗವಾಗಿ ಸೇವೆ ದೊರಕ್ತಾ ಇದೆ. ಬಟ್ ಇಲ್ಲಿ ಕಾಪು ತಾಲೂಕಿನ ಒಂದು ಜನತೆಯ ಹೋರಾಟದ ಫಲ ನಮಗೆ ಉಡುಪಿ ಜಿಲ್ಲೆ ತಾಲೂಕು ನಮಗೆ ದೂರ ಆಗ್ತದೆ ಅನ್ನುವಂಥ ಇಲ್ಲಿ ಒಂದು ಜನಪರ ನಾಯಕರ ಒಂದು ಹೋರಾಟದ ಫಲವಾಗಿ ಇದು 2-3 ತಿಂಗಳಿನಲ್ಲೇ ಅತ್ಯಂತ ಒಂದು ಹೋರಾಟದ ಮನೋಭಾವದಿಂದ ಇಲ್ಲಿ ಒಂದು ಜನಪ್ರತಿನಿಧಿಗಳ ಒಂದು ಹಿತಾಸಕ್ತಿಯಿಂದ ಏನಾಯಿತು, ನಾವು ಇಲ್ಲಿ ಜನರಿಗೆ ಅತ್ಯಂತ ವೇಗವಾಗಿ ನಾವು ಸೇವೆಯನ್ನು
ಕೊಡಬೇಕು, ಜನರ ಪರದಾಟವನ್ನು ತಪ್ಪಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ನಾಡ ಕಚೇರಿಯಿಂದ ಒಮ್ಮಿಂದೊಮ್ಮಿಲೆ ಏನಾಯ್ತು, ಇಲ್ಲಿ ತಹಸೀಲ್ದಾರ್ ಕಾರ್ಯಾಲಯ ಅಂತ ಘೋಷಣೆ ಆಯಿತು ಫೆಬ್ರವರಿಯಲ್ಲಿ. ಓಕೆ, ಈಗ ತಹಶೀಲ್ದಾರ್ ಘೋಷಣೆ ಆಗಿದೆ, ಫೆಬ್ರವರಿ ಕಚೇರಿ ಅಂತ ತಾಲೂಕು ಕಚೇರಿ ಆಗಬೇಕು, ಓಕೆ ಎಲ್ಲ ಮಾಡಿದ್ದೀವಿ. ಆದರೆ ಇದು ಕಾರ್ಯಾರಂಭವಾಗಿ ಎಷ್ಟು ಟೈಮ್ ಆಯಿತು ಸರ್ ಹಾಗಿದ್ರೆ ಕಾಪುವಿನಲ್ಲಿ? ಕಾರ್ಯಾರಂಭವಾಗಿ ಇದು ಫೆಬ್ರವರಿ ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಒಂದು 6 ತಿಂಗಳಿಂದ 7 ತಿಂಗಳ ಕಾಲ ಇವಾಗ ಕಾರ್ಯಾರಂಭ ಆಗಿದೆ. ಬಟ್ ಇವಾಗ ಪ್ರಸ್ತುತವಾಗಿ ನಾಡ ಕಚೇರಿಯಲ್ಲಿ ಏನು ವರ್ಕ್ ನಡೀತಾ ಇತ್ತು ಅದು ನಡೀತಾ ಇತ್ತು. ನಂತರ ನಮಗೆ ಚುನಾವಣೆ ಬಂದಿದ್ದರಿಂದ ಅಲ್ಲಿ 2 ತಿಂಗಳ ಕಾಲ 2-3 ತಿಂಗಳ ಕಾಲ ನಮಗೆ ವ್ಯತ್ಯಯ ಆಗಿದ್ದರಿಂದ ನಂತರ ಜೂನ್ ನಂತರದಲ್ಲಿ ಈ ತಾಲೂಕಿಗೆ ಒಬ್ಬರು ಹೊಸದಾಗಿ ತಹಸೀಲ್ದಾರ್ ಹುದ್ದೆಗಳು ಸೃಷ್ಟಿಯಾದವು. ತಾಲೂಕು ಆದ ನಂತರನೇ ಫೆಬ್ರವರಿಯಲ್ಲೇ ಹುದ್ದೆಗಳು ಸೃಷ್ಟಿಯಾದವು. ಇಲ್ಲೇ ಒಂದು ಗ್ರೇಡ್ 1 ತಹಸೀಲ್ದಾರ್, ಗ್ರೇಡ್ 2 ತಹಸೀಲ್ದಾರ್ ಮತ್ತು DTಗಳು, 2 DTಗಳು, FDAಗಳು, SDAಗಳು ಮತ್ತು ಎಲ್ಲ ಹುದ್ದೆಗಳು ಸೃಷ್ಟಿಯಾದವು. ಆದರೆ ಇಲ್ಲಿ ಇವಾಗ ಬಂದಿರುವಂಥದ್ದು ಒಂದು SDA ಹುದ್ದೆ ಮತ್ತು ಒಂದು DT ಹುದ್ದೆಯನ್ನು ಹೊರತುಪಡಿಸಿದರೆ ಇನ್ನು ಯಾವುದೇ ಹುದ್ದೆಗಳು ಇಲ್ಲಿಗೆ ನಮಗೆ ಬರಲಿಲ್ಲ. ಹಾಗಾಗಿಬಿಟ್ಟೆ ಇವಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾಧಿಕಾರಿಗಳು ಇಲ್ಲಿ ಜನರು ಹೋರಾಟದ ಫಲವಾಗಿ ತಾಲೂಕು ಬಂದಿದೆ. ಹಾಗಾಗಿಬಿಟ್ಟು ಇಲ್ಲಿ ಬಂದಿರುವಂಥ ತರಬೇತಿಗೆ ಬಂದಿರುವಂಥ ಪ್ರೊಬೇಷನರಿ ತಹಸೀಲ್ದಾರು ನೀವು ಹೋಗಿಬಿಟ್ಟು ಆ ತಾಲೂಕಿನಲ್ಲಿ ಒಂದು ತಾಲೂಕು ಅನ್ನುವಂಥ ಒಂದು ರೂಪವನ್ನು ಕೊಡಿ ಅಂತಂದು ನಮಗೆ ಹೇಳಿಬಿಟ್ಟು ಕಳಿಸಿದಾಗ ನಾವು ಇಲ್ಲಿ ಇವಾಗ ಹಂತವಾಗಿನೇ 2 ತಿಂಗಳಿನಲ್ಲೇ ನಾವು ಎಷ್ಟು ಸಾಧ್ಯವಾಗುತ್ತೆ ಇವಾಗ ನಾವು ನಮ್ಮ ಕಂದಾಯ ಇಲಾಖೆಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಸೇವೆಗಳನ್ನು ಭಾಗಶಃ ಮಟ್ಟದಲ್ಲಿ ನಾವು ಕೊಡ್ತಾ ಇದ್ದೀವಿ ಇವಾಗ. ಹೌದಾ, ಇವಾಗ ಸರ್ವೆಯನ್ನು ಕೂಡ ನಾವು ಮಾನ್ಯ ಶಾಸಕರದೊಂದಿಗೂ ಕೂಡ ಚರ್ಚೆ ಮಾಡಿ ಕಳಿಸಿ ಅದನ್ನು ನಾವು ತರುವಂಥ ಪ್ರಯತ್ನ. ಇನ್ನೂ 1 ವಾರದಲ್ಲಿ ಆ ಒಂದು ಕಚೇರಿ ಕೂಡ ಸರ್ವೆ ಕಚೇರಿ ಕೂಡ ಆಗುತ್ತೆ. ಮತ್ತು ಇನ್ನೂ ಕೆಲವು ನಮಗೆ ಯಾವುದೇ ಇಲ್ಲಿ ದೊಡ್ಡದಾದಂಥ ಒಂದು ಕಟ್ಟಡ ಇರೋದ್ರಿಂದ ನಾವು ಹಳೆಯ ಪುರಸಭಾ ಕಟ್ಟಡದಲ್ಲೇ ಒಂದು ಅತ್ಯುತ್ತಮವಾದಂಥ ರೀತಿಯಲ್ಲೇ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ್ಬಿಟ್ಟು ಇವಾಗ ನಾವು ಇದ್ದಂಥ ನಮ್ಮ ಈ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಗ್ರಾಮ ಸಹಾಯಕರನ್ನು ನಾವು ಇವಾಗ ತಾಲೂಕು ಕಚೇರಿಗೆ ಹಾಕ್ಕೊಂಡ್ಬಿಟ್ಟು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಇವತ್ತು ಸೇವೆಯನ್ನು ಜನರಿಗೆ ತಲುಪಿಸ್ತಾ ಇದ್ದೀವಿ. ಸರ್, ಇನ್ನೊಂದು ವಿಷಯ, ಯಾವುದೇ ಒಂದು ಕ್ಷೇತ್ರದಲ್ಲಿ ತಾಲೂಕು ಆದಂತಹ ಸಂದರ್ಭದಲ್ಲಿ ತಾಲೂಕು ಅಂತ ಘೋಷಣೆ ಆದಮೇಲೆ ಡೆವಲಪ್ಮೆಂಟ್ಗಳಾಗುವಂಥದ್ದು ಸಹಜ. ಆಯಾ ಕಚೇರಿಗಳು ಬರಬೇಕು, ಸರ್ಕಾರಿ ಕಚೇರಿಗಳು ಬರಬೇಕು, ಆಯಾ ಇಲಾಖೆಗೆ ಸಂಬಂಧಪಟ್ಟಂತೆ ಒಡನಾಟಗಳು ಇರಲೇಬೇಕು. ಆದರೆ ಕಾಪು ಕ್ಷೇತ್ರದಲ್ಲಿ ತಾಲೂಕು ಘೋಷಣೆ ಆದರೂ ಕೂಡ ಇಂತಹದ್ದು ಯಾವುದೇ ನಡೀತಾ ಇಲ್ಲ, ಯಾಕೆ ಹಾಗಿದ್ರೆ? ಅಂದರೆ ಇಲ್ಲಿ ಇದು ಸರ್ಕಾರದ ಮಟ್ಟದಲ್ಲಿ ಆಗುವಂಥ ಒಂದು ಕಾರ್ಯ ಆಗಿರೋದ್ರಿಂದ ಇಲ್ಲಿ ತಾಲೂಕು ಕಂದಾಯ ಇಲಾಖೆ ಅನ್ನುವಂಥದ್ದು ತಾಲೂಕಿಗೆ ಸ್ಥಾಪನೆ ಆಯಿತು, ತಹಸೀಲ್ದಾರ್ ಕಾರ್ಯಾಲಯ ಮಾತ್ರ ಆಯಿತು. ಇನ್ನು ನಮಗೆ ಈ ಸರ್ವೆಯಿಂದ ಸೆಕ್ಷನ್ನಿಂದ ಅಲ್ಲೇ ADLR ಬರಬೇಕಾಗುತ್ತೆ, ಸರ್ವೇಯರ್ ಬರಬೇಕಾಗತ್ತೆ, ಮತ್ತು ಈ ರೀತಿಯಾದಂಥ ಅವರಿಗೊಂದು ಕಚೇರಿ ಬರಬೇಕಾಗತ್ತೆ, ಸಬ್ ರಿಜಿಸ್ಟ್ರಾರ್ ಆಫೀಸ್ ಬರಬೇಕಾಗತ್ತೆ, ಆಹಾರ ಶಾಖೆ ಬರಬೇಕಾಗತ್ತೆ, ಮತ್ತು PWD ಇಲಾಖೆ ಬರಬೇಕಾಗುತ್ತೆ, ತಾಲೂಕ್ ಪಂಚಾಯತಿ ಕೂಡ ಬರಬೇಕಾಗುತ್ತೆ. ಸುಮಾರು 34ರಿಂದ 36 ಇಲಾಖೆಗಳು ನಮಗೆ ಬರಬೇಕು. ಆವಾಗ ನಾವು ಅತ್ಯಂತ ವೇಗವಾಗಿ ನಮ್ಮ ಕಾರ್ಯವನ್ನು ನಾವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸರ್, ಈಗ 34ರಿಂದ 36 ಇಲಾಖೆಗಳು ನೀವು ಬರಬೇಕು ಅನ್ನೋದು ಯಾಕೆ ಇಷ್ಟು ಮಂದಗತಿಯಲ್ಲಿ ಸಾಗ್ತಾ ಇದೆ? 6 ತಿಂಗಳಾಗಿದೆ ಘೋಷಣೆಯಾಗಿ. ಎಲೆಕ್ಷನ್ ಆಗಲಿ ಏನೇ ಆಗಲಿ ಸರ್, ಒಂದು ಸೈಡಿಂದ ಪ್ರೊಸೆಸಿಂಗ್ ನಡೀತಾ ಇರಬೇಕು. ಏನು ಜನರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅದು ಒಂದು ಕಡೆಯಿಂದ ಆಗ್ತಾ ಹೋಗಬೇಕು. ಎಲೆಕ್ಷನ್ ಆಗಿರಲಿ ಇನ್ನೊಂದಾಗಿರಲಿ ಅದು ನಡೀತಾ ಇರುತ್ತೆ ಒಂದು ಕಡೆಯಿಂದ. ಇನ್ನೊಂದು ಕಡೆ ಈಗ ಎಲೆಕ್ಷನ್ ಬರುತ್ತೆ ಅಂತ ಜನರ ಸಮಸ್ಯೆಗಳಿಗೆ ಫುಲ್ ಸ್ಟಾಪ್ ಇಡೋಕ್ಕಾಗತ್ತಾ? ಖಂಡಿತ ಇಲ್ಲ. ಓಕೆ ಸರ್, ಇವಾಗ ಶಾಸಕರು ನಮ್ಮ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕಾಪು ಶಾಸಕರಾಗಿರುವಂತಹ ಲಾಲಾಜಿ ಮೆಂಟನ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಸರ್. ಸರ್ ನಮಸ್ತೆ. ಸರ್, ನಿಮ್ಮ ಈಗಾಗಲೇ ತಾಲೂಕು ಘೋಷಣೆಯಾಗಿ ಸುಮಾರು 6ರಿಂದ 7 ತಿಂಗಳಾಗಿದೆ. ನಾಡ್ದು ಫೆಬ್ರವರಿಗೆ 1 ವರ್ಷ ಸಲ್ಲುತ್ತೆ. ಸೊ ಜನರಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ ಸರ್. ಘೋಷಣೆ ಆದ್ರೂ ಕಚೇರಿ ಆದ್ರೂ ಕೂಡ ಜನರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇದ್ರ ಗಮನಕ್ಕೆ ಬಂದಿದೆಯಾ ಸರ್ ನಿಮ್ದು? ಬಂದಿದೆ. ಮೊನ್ನೆ ಮೀಟಿಂಗ್ ಅಲ್ಲಿ ಕಂದಾಯ ಇಲಾಖೆ ಮೀಟಿಂಗ್ ಬಂದಾಗ, ಮಿನಿಸ್ಟರ್ ಬಂದಾಗ, ಮತ್ತೆ ನಮ್ಮ ಹೊಸ ತಾಲೂಕು ಶಿಫ್ಟ್ ಹೊಸ ಕಟ್ಟಡಕ್ಕೆ ಬಂದಾಗ ಆದಾಗ ಹಾಗೆ AC ಕುಂದಾಪುರ ಅವರನ್ನು ಕರೆಸಿದ್ದೇವೆ. ಮತ್ತೆ ನಮ್ಮ ಉಡುಪಿಯಿಂದ ನಮ್ಮ ಯೋಜನಾ ಪ್ರಾಧಿಕಾರದ ಮಣಿಪಾಲದ ಆಫೀಸರ್ಸ್ ಹಾಗೆ ಅವರೊಟ್ಟಿಗೆಲ್ಲ 2-3 ಕಡೆ ಮೀಟಿಂಗ್ ಮಾಡಿದೆ. ಉಡುಪಿಯಲ್ಲಿ ಡಿಸ್ಕಸ್ ಮಾಡಿದೆ ಇದ್ರ ಬಗ್ಗೆ, ಕಂದಾಯ ಇಲಾಖೆ ಬಗ್ಗೆ, ರೆವಿನ್ಯೂ ಮ್ಯಾಟರ್ ಬಗ್ಗೆ ಎಲ್ಲ. ಸರ್, ಏನ್ ಮೀಟಿಂಗ್ ಅಲ್ಲಿ ಏನು ಪ್ರಸ್ತಾಪನೆ ಇಟ್ಟಿದ್ದೀರಾ ಸರ್? ಹಾಗಿದ್ರೆ ಮೀಟಿಂಗ್ ಅಲ್ಲಿ ಏನ್ ಚರ್ಚೆ ನಡೆದಿದೆ? ಬರೀ ಮೀಟಿಂಗ್ ಆಗೇ ಉಳ್ದಿದ್ಯಾ? ಅದು ಏನಾದ್ರೂ ಕಾರ್ಯರೂಪಕ್ಕೆ ಬರುವ ಸಾಧ್ಯತೆ ಇದೆಯಾ? ಪರಿಸ್ಥಿತಿ ಏನಂದ್ರೆ ತಾಲೂಕು ಘೋಷಣೆ ಆಗಿದೆ, ಹರಿಬರಿಯಲ್ಲಿ ಮಾಡಿದ್ದಾರೆ.
33 ಇಲಾಖೆ ಬರ್ಬೇಕು. ಹ್ಮ್ ಈಗ ರೆವಿನ್ಯೂ ಇದು ಕಂದಾಯದ ಒಂದು ಇಲಾಖೆ ಬಂದಿದೆ ಇಷ್ಟು ಅವರಿಗೆ. ಯಾಕೆ ಸರ್ ಆಗಿದ್ರೆ ಬರೀ ಜನರ ಕಣ್ಣಿಗೆ ಮಣ್ಣೆರಚುವ ಕೆಲಸ ಮಾಡ್ತಾ ಇದೀಯಾ? ಅಲ್ಲ, ಹಾಗೆ ಪರಿಸ್ಥಿತಿ ಈಗ ಸದ್ಯ ಇದೆ. ಮತ್ತೆ ಸರಿ ಮಾಡ್ಲಿಕ್ಕೆ ಟೈಮ್ ಕೇಳಿದ್ದಾರೆ. ಟೈಮ್ ಕೇಳಿ ಒಂದೊಂದೇ ತರುವಂತ ಪ್ರಯತ್ನಗಳಿದ್ದೇವೆ. ಈಗ ಇಮಿಡಿಯೇಟ್ ಗೆ ಟ್ರೆಜರಿ ಬರಬೇಕು, ಬೇರೆ ಎಲ್ಲ ಇಲಾಖೆ ಒಂದೊಂದೇ ತರುವಂತ ಪ್ರಯತ್ನ ಮಾಡ್ತೇವೆ. ನಮ್ಮ ಸೈಡ್ ಇಂದ ಆಗ್ತದೆ. ಸರ್ಕಾರ ಸರ್ ಬರೀ ಸರ್ಕಾರವನ್ನ ದೂರಿದ್ರೆ ಸಾಧ್ಯನಾ ಸರ್? ಒಂದು ಶಾಸಕರಾಗಿರುವ ನಿಟ್ಟಿನಲ್ಲಿ ನೀವು ಕೂಡ ಒಂದು ಜವಾಬ್ದಾರಿಯನ್ನ ವಹಿಸಬೇಕಾಗುತ್ತೆ ಸರ್. ಇದ್ರಲ್ಲಿ ಅವು ಕೊಡ್ಬೇಕಲ್ಲ ಅವರು ಬೆಂಗಳೂರಲ್ಲಿ. ಸರ್ ಅದು ನೀವೊಬ್ರು ಶಾಸಕರಾಗಿ ಕಾಪು ಕ್ಷೇತ್ರದ ಶಾಸಕ ಎಲ್ಲರಿಗೂ ಬಂದಾಗಿ ನಮ್ದು ಬರ್ತದೆ. ನಾವು ಅದರ ಬಗ್ಗೆ ಇದ್ದೇವೆ, ಫಾಲೋ ಅಪ್ ಅಲ್ಲಿ ಇದ್ದೇವೆ. ಸಮಸ್ಯೆ ಏನಂದ್ರೆ ಅವರು ಸರ್ಕಾರ ಹೊಸ ಸರ್ಕಾರ ಬಂದಿದೆ ಅಷ್ಟೇ, ಇನ್ನು ಕೂಡ ಟೇಕ್ ಆಫ್ ಆಗುವ ಸ್ಥಿತಿಯಲ್ಲಿ ಈಗ ಇದೆ ಅಷ್ಟೇ. ನಾವು ಕೇಳಿದ್ದೇವೆ, ಮೊನ್ನೆ ಕಂದಾಯ ಸಚಿವರು ಬಂದಾಗ ಕೇಳಿದ್ದೇವೆ, ಮತ್ತೆ ಮೊನ್ನೆ ಗ್ರಾಮೀಣಾಭಿವೃದ್ಧಿ ಸಚಿವರು ಕೂಡ ಉಡುಪಿ ಕಾಪುಗೆ ಬಂದ್ರು, ಹೊಸ ತಾಲೂಕಿನ ಒಂದು ಸಭೆಗೆ ಬಂದ್ರು. ಎಲ್ಲರ ಗಮನಕ್ಕೆ ಸರ್ ಇದು ಕೇವಲ ಒಬ್ಬರ ಪ್ರಶ್ನೆ ಅಲ್ಲ ಸರ್, ಕಾಪು ಅಂತ ಅಲ್ಲ ನಾವು ಹೇಳ್ತಾ ಇರುವಂತದ್ದು. ತಾಲೂಕಾಗಿರುವಂತ ಕೆಲವೆಡೆ ಹೊಸ ತಾಲೂಕುಗಳು ಎಲ್ಲೆಲ್ಲಿ ರಚನೆ ಆಗಿದೆಯೋ ಅಲ್ಲೆಲ್ಲ ಪ್ರಶ್ನೆಗಳಾಗುತ್ತೆ, ಹೊಸ ರೂಪವನ್ನ ತಾಳುವಂತದ್ದು ಅಂತ. ನಾವು ಕೇಳುವಂತದ್ದು ಆ ಪ್ರಶ್ನೆ ಅಲ್ಲ ಸರ್. ಈಗ 1 ವರ್ಷ ಘೋಷಣೆಯಾಗಿ ನಾಳೆ ಫೆಬ್ರವರಿಗೆ ಆಗುತ್ತೆ, ಈಗಾಗಲೇ 6 ತಿಂಗಳಿಂದ 7 ತಿಂಗಳು ಆಗ್ತಾ ಬಂತು. ಆದ್ರೆ ಅಲ್ಲಿ ನಡೆಯುವಂತ ಕಾರ್ಯಗಳು ಮಾತ್ರ ಸ್ಲೋಲಿ ಆಗ್ತಾ ಇದೆ. ಇದರಿಂದ ಜನರಿಗೆ ಸಮಸ್ಯೆ ಆಗ್ತಾ ಇರುವಂತದ್ದು. ಅದೇ ಫುಲ್ ಫ್ಲೆಡ್ಜ್ ಬಂದಿಲ್ಲ. ಸರ್ಕಾರ ಘೋಷಣೆ ಮಾತ್ರ ಮಾಡಿದೆ, ಅದರೊಟ್ಟಿಗೆ ಫೀಡ್ಬ್ಯಾಕ್ ಕೊಡ್ಬೇಕು. ಒಂದು ತಾಲೂಕಿನಿಂದ 100 ಕೋಟಿ ಬರ್ಬೇಕು ಅಮೌಂಟ್. ಈಗ ಎಷ್ಟು ಬಂದಿದೆ ಅಂತ ತಹಶೀಲ್ದಾರ್ ನಿಮ್ಮೊಟ್ಟಿಗೆ ಇದ್ದಾರಲ್ಲ, ಒಂದು ವಿಚಾರಿಸಿ ನೋಡಿ ಅವರತ್ತೆ. ಸೊ ನೀವೊಂದು ಶಾಸಕರಾಗಿರುವ ನಿಟ್ಟಿನಲ್ಲಿ ಈಗಾಗಲೇ ಮೀಟಿಂಗ್ ಎಲ್ಲ ನಡೆಸಿದ್ರಿ, ಓಕೆ ಸರ್, ಅದೆಲ್ಲ ಒಪ್ಕೊಂತೀವಿ, ಮಾಡ್ತಾ ಇದೆ. ನಾವು ನಮ್ಮ ಪ್ರಯತ್ನ ಮಾಡಿ ಓಕೆ, ಒಳ್ಳೆ ವಿಷಯ ಸರ್. ನೀವು ಫಾಲೋ ಅಪ್ ಮಾಡಿ ಜನರಿಗೆ ಒಂದು ಉತ್ತಮ ರೆಸ್ಪಾನ್ಸ್ ಕೊಡ್ತಾ ಇರುವಂತದ್ದು ಒಂದು ನಿಟ್ಟಿನಲ್ಲಿ ಒಳ್ಳೆಯ ಕೆಲಸನೇ. ಆದ್ರೆ ಕೇವಲ ಆಶ್ವಾಸನೆ ಮಾತ್ರ ಆಗ್ಬಾರ್ದು ಸರ್, ಅದು ಕಾರ್ಯಗತಕ್ಕೂ ಬರಬೇಕು. ಬಂದ ಕೂಡಲೇ ಅಲ್ಲಿ ನಾವು ಕೂಡ ಬಂದಾಗ 4 ತಿಂಗಳ ಅಷ್ಟೇ. ಇಲ್ಲಿ ಬಂದಾಗ ಇಲಾಖೆಗೆ ಇನ್ನೂ ಸೆಟಪ್ ಆಗ್ಬೇಕು. ಈಗ ಮಿನಿಸ್ಟರ್ ಅವರಿಗೆ ಮೊನ್ನೆ 1 ರೌಂಡ್ ಬಂದ ಅಷ್ಟೇ. ಮೊನ್ನೆ ಹೊರಗಿದ್ದು ಬೇರೆ ಬೇರೆ ನೆರೆ ಪರಿಹಾರ ಅಂತ ಇದರ ಗೌಜಿಯಲ್ಲೇ ಇದ್ದಾರೆ. ಈಗ 1 ತಿಂಗಳಿಂದ ಯಾರು ಯಾವ್ದು ಕೆಲಸ ಆಗ್ತಾ ಇಲ್ಲ ಸ್ಥಿತಿ ವಾಸ್ತವ. ಓಕೆ ಸರ್, ನೀವೇ ಹೇಳಿದ್ರಿ ನಾವು ಬಂದು 4 ತಿಂಗಳ ಆದದ್ದಷ್ಟೇ ಅಂತ. ಓಕೆ, ಒಪ್ಕೊಂತೀವಿ ಸರ್. 4 ತಿಂಗಳಾದ್ರೂ ಜನರ ಹಿಂದಿನಿಂದಲೂ ಸಮಸ್ಯೆ ಇದೆ. ಆಗಷ್ಟು ಸಾಕಷ್ಟು ಭರವಸೆಗಳನ್ನ ಕೂಡ ನೀಡಿರ್ತೀರಾ, ಆ ಭರವಸೆಗಳು ಈಡೇರ್ಲೇಬೇಕು. ಜನರ ಬಗ್ಗೆ ಮೊನ್ನೆ ಕಂದಾಯ ಮಂತ್ರಿ ಅವರು ಬಂದ್ರಲ್ಲ ಉಡುಪಿಗೆ, ಇನ್ನೊಮ್ಮೆ ವಿಸಿಟ್ ಕೊಡ್ಬೇಕು ಅಂತ ಹೇಳ್ತಾ ಇದ್ರಿ. ಓಕೆ, ಆದಷ್ಟು ಬೇಗ ಭರವಸೆ ಕೊಟ್ಟಿದ್ದಾರೆ. ನಾವು ಆ ಭರವಸೆ ಮೇಲೆ ನಾವು ಫಾಲೋ ಅಪ್ ಮಾಡ್ತಾ ಇದ್ದೇವೆ. ಓಕೆ, ಆದಷ್ಟು ಬೇಗ ಜನರ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಕ್ಲೇಬೇಕು ಸರ್. ಇದು ಕಾಪು ಮಾತ್ರ ಅಲ್ಲ, ನೀವೊಂದು ಕಾಪು ಶಾಸಕರ ಆಗಿರುವ ನಿಟ್ಟಿನಲ್ಲಿ ನಾವು ನಿಮಗೆ ಕೇಳ್ತಾ ಇರುವಂತ ಪ್ರಶ್ನೆ ಇದು. ನಾವು ಕೇಳ್ತಾ ಇಲ್ಲ, ಸ್ಪಂದನ ವಾಹಿನಿ ಕೇಳ್ತಾ ಇರುವ ಪ್ರಶ್ನೆ ಅಲ್ಲ. ಈ ಹಿಂದೆ ಜನಸಾಮಾನ್ಯರೇ ಸ್ಪಂದನ ವಾಹಿನಿಗೆ ಕಾಲ್ ಮಾಡಿ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ, ಕಾಪುವಿನಲ್ಲಿ ಈ ತರ, ತಾಲೂಕು ಆಫೀಸಲ್ಲಿ ಈ ತರ ಪ್ರಾಬ್ಲಮ್ ಇದೆ, ಇದೆಲ್ಲ ಹೇಳಿರುವ ನಿಟ್ಟಿನಲ್ಲಿ ಒಂದು ಮೆಷಿನ್ ಕೊಡ್ತಾರೆ. ಒಂದು ಮೆಷಿನ್ಗೆ ಇಷ್ಟು ಇಡೀ ಕ್ಷೇತ್ರದವರು ಬರುವಾಗ ಏನ್ ಪರಿಸ್ಥಿತಿ ಅಂತ ಹೇಳಿ ಅಲ್ಲಿಯ ಪರಿಸ್ಥಿತಿ ಹೇಳಿದವರಿಗೆ ಅಂದಾಜು ಆಗ್ಬೋದು. ಓಕೆ ಸರ್, ಸ್ಪಂದನ ವಾಹಿನಿ ಜೊತೆ ಮಾತಾಡಿದಕ್ಕೆ ಧನ್ಯವಾದ ಸರ್. ಓಕೆ, ಈಗಾಗಲೇ ಶಾಸಕರು ಸಿಕ್ಕಿದ್ರು. ಅನುದಾನವನ್ನ ವಿಷಯ ಕೇಳಿದಾಗ ತಹಶೀಲ್ದಾರ್ ಜೊತೆನೆ ಕೇಳಿ ಎಷ್ಟು ಅನುದಾನ ಸಿಕ್ಕಿದೆ, ಏನ್ ಮಾಡ್ತಿದ್ದೀರಿ ಅಂತ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಮಗೆ ಇವಾಗ ಬಂದಿರುವಂಥದ್ದು 16 ಲಕ್ಷ ಅನುದಾನ ಬಂದಿತ್ತು. ಆ ಅನುದಾನ ಲಕ್ಷದಲ್ಲಿ ನಮಗೆ ಇವಾಗ ತಾಲೂಕು ಕಚೇರಿಗೆ ಏನೇನೆಲ್ಲ ಬೇಕು, ಕಂಪ್ಯೂಟರ್ಗಳು ಬೇಕಾಗುತ್ತೆ, ಸರ್ವರ್ ಬೇಕಾಗುತ್ತೆ, ನೆಟ್ವರ್ಕಿಂಗ್ ಬೇಕಾಗುತ್ತೆ. ಇವಾಗ ಭೂಮಿ ಶಾಖೆಗೆ ಮಾಡಿದ್ದೀವಿ, ಮತ್ತು ಕೇಸವಾನಿಗೆ ಮಾಡಿದ್ದೀವಿ, ಮತ್ತು ಎಷ್ಟು ಕೌಂಟ್ರ್ಗಳು ಬೇಕಾಗುತ್ತೆ ಅದಕ್ಕೆಲ್ಲವನ್ನು ನಾವು ಮಾಡಿದ್ದೀವಿ. ಮತ್ತು ಹೆಚ್ಚಿನ ಅನುದಾನ ಇವಾಗ 16 ಲಕ್ಷವನ್ನು ಬಳಸಿಕೊಂಡು ಇನ್ನೂ ಹೆಚ್ಚಿನ ಏನು ಅನುದಾನ ಬೇಕಾಗಿದೆ. ಈಗ ಮಾನ್ಯ ಕಂದಾಯ ಮಂತ್ರಿಯವರು ಇನ್ನೂ 5 ಲಕ್ಷಗಳನ್ನು ನಾವು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಬಿಡುಗಡೆ ಆಗಿದೆ, ಅದು ಇನ್ನು ನಮ್ಮ ಈ DC ಆಫೀಸಿಗೆ ಬರಬೇಕದು. ಅಲ್ಲಿಂದ ಆಗಿಬಿಟ್ಟು ಅಲ್ಲಿಂದ ನಮಗೆ ಬಂದರೆ ನಾವು ಅದನ್ನು ಇನ್ನೂ 5 ಲಕ್ಷವನ್ನು ನಾವು ಅಂದರೆ ಒಂದು ತಾಲೂಕು ಅಂದರೆ ಸುಮಾರು ಕೆಲಸಗಳಿರೋದ್ರಿಂದ ನಮಗೆಲ್ಲ ಅಗತ್ಯ ಸಾಮಗ್ರಿಗಳು ಬೇಕು ಮತ್ತು ಸಿಬ್ಬಂದಿಗಳು ಬೇಕು. ಆವಾಗ ಮಾತ್ರ ನಾವು ಅತ್ಯಂತ ಯಶಸ್ವಿಯಾಗಿ ನಾವು ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯ. ನಮಗೆ ಬರುವಂಥ ಅನುದಾನದಲ್ಲಿ ನಾವು ಏನು ಮಾಡ್ತಾಯಿದ್ವಿ, ಆದಷ್ಟು ಡೆವಲಪ್ಮೆಂಟನ್ನು ಸುಮಾರು 2 ತಿಂಗಳಿಂದ ನಾವು ಸತತವಾಗಿ ಪ್ರಯತ್ನ ಪಟ್ಟುಬಿಟ್ಟು ಇವಾಗ ಮಾಡ್ತಾಯಿದ್ವಿ. ಇನ್ನೂ ಅನುದಾನ ಬಂತಂದರೆ ನಾವು ಇನ್ನೂ ಏನು ಆಗೋಕ್ಕೆ ಸಾಧ್ಯತೆ ಇದೆ, ಏನು ಸರ್ವಿಸ್ ಕೊಡೋಕ್ಕೆ ಸಾಧ್ಯತೆ ಇದೆ, ನಾವು ಅದನ್ನು ಮಾಡ್ತಾಯಿದ್ವಿ. ಓಕೆ ಸರಿ, ಈ ಹಿಂದೆ ಬಂದಿರುವಂತಹ ಒಂದು ಪ್ರಶ್ನೆ ಏನಂದ್ರೆ, ನೆಮ್ಮದಿ ಕೇಂದ್ರಕ್ಕೆ ನೀವಾಗಲೇ ಹೇಳಿದ್ರೆ ನನ್ನ ಗಮನಕ್ಕೆ ಬಂದಿದೆ ಅಂತ, ಗಮನಕ್ಕೆ ಬಂದ್ರು ಒಂದು ವಿಷಯ, ನೀವು ಗಮನಕ್ಕೆ ಬಂದ್ರು ಯಾಕೆ ಆಕ್ಷನ್ ತಗೊಂಡಿಲ್ಲ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಯಾಕಂದ್ರೆ ನೆಮ್ಮದಿ ಕೇಂದ್ರಕ್ಕೆ ಲಾಸ್ಟ್ ಟೈಮ್ ನಡೆಸಿದಂಥ ಒಂದು ಚರ್ಚೆಯಲ್ಲಿ ಪ್ರತಿ ಕಾಪುವಿನ ಸದಸ್ಯ ಕೂಡ
ಕೆಲವೊಬ್ಬರಿಗೆ ಲೈನ್ ಸಿಕ್ಕಿದ ಅಂತ ಕರೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಹೇಳಿರುವಂಥದ್ದು ಒಂದೇ ಒಂದು ವಿಷಯ, ನೆಮ್ಮದಿ ಕೇಂದ್ರ ಸರಿ ಇಲ್ಲ, ಅಲ್ಲಿ ನಮಗೆ ಹೋದ್ರೆ ನಮಗೆ ನೆಮ್ಮದಿ ಸಿಗದಂತ ಆಗ್ತಾ ಇದೆ. ಯಾಕೆ ಅಲ್ಲಿ ಯಾರು ರೆಸ್ಪಾನ್ಸ್ ಮಾಡ್ಲಿಕ್ಕೆ ರೆಡಿ ಇಲ್ಲ ಹಾಗಿದ್ರೆ? ಅಂದರೆ ಅಲ್ಲಿ ಒಂದು ಸ್ಥಳಾವಕಾಶದ ಕೊರತೆ ಇದೆ. ಮತ್ತು ಇವಾಗ ನಮಗೆ ಸ್ಥಳಾವಕಾಶ ಬಿಡಿ ಸರ್, ಅಲ್ಲಿ ಹೋದ್ರೆ ಮುಖ ನೋಡಿ ಮಾತಾಡಕ್ಕೂ ಪೇಷನ್ಸ್ ಇಲ್ಲ ಅಂತೆ, ಹೌದಾ? ಇದುವರೆಗೂ ನನ್ನ ಗಮನಕ್ಕೆ ಯಾರೂ ತಂದಿಲ್ಲ ಇದನ್ನು. ಇದು ನನಗೆ ಯಾರಾದರೂ ತಂದರೆ ನಾನು ಇಮಿಡಿಯೇಟ್ ಆಗಿ ನಾನೇ ಅಲ್ಲಿ ಹೋಗಿಬಿಟ್ಟು ಅವ್ರ ಸಮಸ್ಯೆಗಳಿಗೆ ಏನಿದೆ ಸ್ಪಂದಿಸ್ತೀನಿ. ನಾನು ಯಾರು ಬಂದ್ರೂ ಅವ್ರನ್ನ ಕರೆಸಿಬಿಟ್ಟಾದರೂ ಸ್ಪಂದಿಸ್ತೀನಿ, ಅಥವಾ ನಾನೇ ಅವ್ರಿದ್ದಲ್ಲಿ ಹೋಗಿಬಿಟ್ಟು ನಾನು ಅಲ್ಲ, ಇದು ನಾವು ಲಾಸ್ಟ್ ಕರೆದಿರುವಂತಹ ಒಂದು ಚರ್ಚೆ ಏನಂದ್ರೆ ಟೆಲಿಫೋನ್ ಅನ್ನ ಯೂಸ್ ಮಾಡ್ತಾರೆ ಅನ್ನುವ ವಿಷಯಕ್ಕೆ ಇದು ಬಂತು. ನೆಮ್ಮದಿ ಕೇಂದ್ರಕ್ಕೆ ಹೋದ್ರೆ ಅವ್ರು ಫೋನಲ್ಲಿ ಬ್ಯುಸಿ ಆಗಿರ್ತಾರೆ, ಯಾವುದೇ ಕಾರಣಕ್ಕೆ ನಮ್ಮ ಹತ್ರ ನೋಡುದಿಲ್ಲ. ನಾವು ಸಾಲುಗಟ್ಟಿ ಲೈನಲ್ಲಿ ನಿಂತಿರ್ತೀವಿ, ಬೆಳಗ್ಗೆ ಬರ್ತೀವಿ, ಸಂಜೆ ಹೋಗ್ತೀವಿ. ಇನ್ನೇನೋ ವಿಷಯ ಹೇಳ್ಕೊಂಡು ನಾಳೆ ಬನ್ನಿ ಅಂತ ಯಾಕೆ ಈ ರೀತಿ ಸತಾಯಿಸ್ತಾರೆ? ಹಾಗಿದ್ರೆ ನೀವೊಬ್ರು ತಹಶೀಲ್ದಾರರಾಗಿ ಜವಾಬ್ದಾರಿಯುತ ಅಧಿಕಾರಿಯಾಗಿ ಯಾಕೆ ಕೆಲಸವನ್ನ ಮಾಡಿಸ್ತಾ ಇಲ್ಲ ಹಾಗಿದ್ರೆ? ಅಲ್ಲ, ನಾವು ನಮ್ಮ ಹಂತದವರೆಗೆ ಅದು ಯಾವುದು ಬಂದಿಲ್ಲ. ಯಾವುದು ಬರ್ತಾ ಇದ್ದಾವೆ ನಾವು ಅವರಿಗೆ ಸ್ಟ್ರಿಕ್ಟ್ ಆಗಿನೇ ಹೇಳ್ತಾ ಇದ್ದೀವಿ. ಮತ್ತು ಇನ್ನೂ ಇವಾಗ ನೆಮ್ಮದಿ ಕೇಂದ್ರ ಈಗ ನಾಡ ಕಚೇರಿಯಲ್ಲೇ ನಡೀತಾ ಇದೆ. ಇವಾಗ ನಮ್ಗೆ ಬಂದಿರೋಂಥ ಅನುದಾನದಲ್ಲಿ ನಾವು ತಾಲೂಕು ಆಫೀಸಿಗೆ ಮಾಡ್ಕೊಂಡಿದ್ವಿ. ಇನ್ನೂ ಕೆಲವು ಈ ಅಂಗಡಿ ಕೋಣೆಗಳನ್ನು ತೆಗೆದುಕೊಂಡ್ಬಿಟ್ಟು ಅಲ್ಲಿ ಕೌಂಟ್ರ್ ಮಾಡಿದಾದ ನಂತರ ನಾವು CCTV ಕ್ಯಾಮ್ರಾವನ್ನು ಅಳವಡಿಸ್ತೀವಿ. ಅಲ್ಲೇ ಯಾರಾದರೂ ಆ ರೀತಿ ಮಾಡಿದರೆ ನಾವು ಇವಾಗಲೇ ಭಾಳಷ್ಟು ಅವ್ಯವಸ್ಥೆ ಇದ್ದದ್ದನ್ನು ಕೂಡ ನಾವು ಕಂಟ್ರೋಲಿಗೆ ತಂದುಬಿಟ್ಟು ಇದು ಮಾಡ್ತಾ ಇದ್ದೀವಿ. ಹೌದಾ? ಆ ರೀತಿ ಪಬ್ಲಿಕ್ಕು ನಮ್ಮ ಗಮನಕ್ಕೆ ತಗೊಂಬಂದರೆ ನಾನು ಸೀರಿಯಸ್ ಆಗಿ ಅವ್ರ ಮೇಲೆ ಆ್ಯಕ್ಷನ್ ಮಾಡ್ತೀನಿ. ಸರ್, ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ರಮೇಶ್ ಕೋಟ್ಯಾನ್ ಅಂತ ಕಟ್ಪಾಡಿಯಿಂದ. ರಮೇಶ್ ಕೋಟ್ಯಾನ್, ಕಟ್ಪಾಡಿ. ಸರ್, ಇವತ್ತಿನ ಟಾಪಿಕ್ ತಾಲೂಕು ಕಚೇರಿಯಲ್ಲಿ ಏನೇನ್ ಪ್ರಾಬ್ಲಮ್ ಆಗ್ತಿದೆ ಅನ್ನೋದನ್ನ ವಿಷಯ ಮುಂದಿಟ್ಕೊಂಡು ಚರ್ಚೆ ನಡೆಸ್ತಾ ಇದ್ದೀವಿ. ನಾನು ಕಾಲ್ ಮಾಡಿದ್ದು. ಓಕೆ ಸರ್, ಹೇಳಿ. ಪ್ರಾಬ್ಲಮ್ ಅಂತಲ್ಲ, ಅದು ಲೀಸ್ಟ್ ಮಾಡಿದ್ರೆ ಅದು ಮುಗಿಲಿಕ್ಕಿಲ್ಲ. ಎಲ್ಲದರಲ್ಲೂ ಪ್ರಾಬ್ಲಮ್. ಏನ್ ಪ್ರಾಬ್ಲಮ್ ಸರ್? ನಿಮಗೆ ಏನ್ ಪ್ರಾಬ್ಲಮ್? ನೋಡಿ, ಈಗ ಹೇಳಿ ಸರ್. ಕೆಲವು ಸುತ್ತೋಲೆಗಳನ್ನು ಹೊರಡಿಸ್ತದೆ, ಅದು ಪ್ರಾಕ್ಟಿಕಲಿ ಇಟ್ ಈಸ್ ಇಂಪಾಸಿಬಲ್. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಮರಳು ನೀತಿಯನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಮರಳು ಎಂಬುದೊಂದು ಎಲ್ಲಾ ಬಿಸ್ನೆಸ್ಗೊಂದು ಮೂಲ ಸೌಕರ್ಯ. ಅದರಿಂದಾಗಿ ಸಾವಿರಾರು ಜನರು ಈಗ ಕೆಲಸ ಇಲ್ಲದೆ ಪರದಾಡ್ತಾ ಇದ್ದಾರೆ. ಎರಡನೇದಾಗಿ ಕನ್ವರ್ಷನ್ ಎಂಬ ಒಂದು ವಿಷಯದಲ್ಲಿ ಡಿಜಿಟಲ್ ಇಂಡಿಯಾ ಹಾಗೆ ಅದು ಆನ್ಲೈನ್ ನಲ್ಲಿ ಮಾಡ್ಬೇಕಂತ ಹೇಳಿದ್ದಾರೆ. ಆನ್ಲೈನ್ ನಲ್ಲಿ ಎಲ್ಲಾ ಬೇರೆ ಕಚೇರಿಗಳನ್ನು ಸಂಪರ್ಕಿಸಿ ಎಲ್ಲ ಫೀಡ್ ಮಾಡುದು, ಅದು ಪ್ರಾಕ್ಟಿಕಲಿ ಇಟ್ ಈಸ್ ಇಂಪಾಸಿಬಲ್. ಅದನ್ನು ಯಾಕೆ ಇವರು ಸರಳೀಕರಣ ಮಾಡುವುದಿಲ್ಲ? ಯಾರು ಮಾಡ್ಬೇಕು ಸರ್ ಅದು? ಇದು ಈಗ ನಾನ್ ಕಡ್ಪಾಡಿಯವ, ನನಗೆ ಈಗ ತಾಲೂಕು ಕಾಪು. ಕೆಲವು ವಿಷಯಕ್ಕೆ ನಾನು ಉಡುಪಿಗೆ ಹೋಗ್ಬೇಕು, ಕೆಲವು ವಿಷಯಕ್ಕೆ ನಾನು ಕಡ್ಪಾಡಿಗೆ ಕಾಪುಗೆ ಹೋಗ್ಬೇಕು. ಅಲ್ಲ ಸರ್, ಇವರ ಪ್ರಶ್ನೆ ಏನಂದ್ರೆ ಇವಾಗ ತಹಶೀಲ್ದಾರರು ಹೇಳುವಂತದ್ದು ನಮ್ದು ಕಚೇರಿ ಕಾರ್ಯಾರಂಭ ಆಗಿ ಸುಮಾರು 3 ತಿಂಗಳು ಆಗಿದ್ದಷ್ಟೇ, ಸೊ ನಮ್ಮಿಂದ ಏನಾಗ್ತಾ ಇದೆ ನಾವು ಅದನ್ನು ಮಾಡ್ತಾ ಇದ್ದೀವಿ ಅಂತ. ಅದು ನೋಡಿ, ನಾವು ಪಬ್ಲಿಕ್, ಸರ್ಕಾರ, ಜನರ ಏನು ಕಷ್ಟ ಇದೆ ಅದನ್ನೆಲ್ಲ ಪಾಲಿಸಬೇಕು. ಖಂಡಿತ. ಇನ್ಫ್ರಾಸ್ಟ್ರಕ್ಚರ್ ಸರಿಯಾಗದೆ ಒಂದು ತಾಲೂಕು ರಚನೆ ಆಗಲೂಬಾರ್ದು. ಹೇಳಿ ಸರ್, ಹೇಳಿ. ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆಗದೆ ಯಾಕೆ ತಾಲೂಕಾಯ್ತು? ಹೌದು, ಅದು ಸಿಎಂ ಸಿದ್ದರಾಮಯ್ಯ ಮಾಜಿ ನೋಡಿ, ನಮ್ಗೆ ಅದೆಲ್ಲ ಜನಪ್ರತಿನಿಧಿಗಳು ಬರ್ತಾರೆ ಹೋಗ್ತಾರೆ, ಅದು ಬೇರೆ ವಿಷಯ. ಸರ್ಕಾರ ಇರುವುದು ಜನರ ಸಮಸ್ಯೆಗಳನ್ನು ಸ್ಪಂದಿಸಲು. ಆ ಸಮಸ್ಯೆಗಳಿಗೆ ಇವರು ಸ್ಪಂದಿಸದಿದ್ರೆ ಜನಪ್ರತಿನಿಧಿಗಳು ಇರುವುದು ಯಾಕೆ? ಹೌದು, ಖಂಡಿತ. ನಮ್ಮಿಂದ ಟ್ಯಾಕ್ಸ್ ತಗೊಳ್ತಾರೆ, ನಮ್ಮಿಂದಾಗಿ ಅವರು ಕಾರಲ್ಲಿ ಓಡಾಡ್ತಾರೆ, ನಮ್ಮಿಂದಾಗಿ ಸರ್ಕಾರ ನಡೀತದೆ. ಹೀಗಿರುವಾಗ ನಮ್ಮ ಪ್ರಾಬ್ಲಮ್ ಅನ್ನು ಆಲಿಸದ ಜನಪ್ರತಿನಿಧಿಗಳು ನಮ್ಗೆ ಯಾಕೆ ಬೇಕು? ಹೌದು ಸರ್, ಹೌದು, ಖಂಡಿತ ನೀವು ಹೇಳೋದ್ರಲ್ಲಿ ಅರ್ಥ ಇದೆ. ಯಾಕಂದ್ರೆ ವಿ ಆರ್ ದ ಸಫರರ್ಸ್. ನಾವು ಅದೇ ಕೇಳ್ತಾ ಇರುವಂತ ಪ್ರಶ್ನೆ ಸರ್. ನಾವು ಅದೇ ಕೇಳ್ತಾ ಇದೀವಿ. ಘೋಷಣೆಯಾಗಿ ನಾಡ್ದು ಫೆಬ್ರವರಿ ಪಾರ್ಟಿಯಿಂದ ಮಾತಾಡುದಲ್ಲ, ಜನರಿಗೆ ತೊಂದರೆ ಆಗುವ ಕಾರ್ಯಕ್ರಮವನ್ನು ಸರ್ಕಾರ ಮಾಡಬಾರ್ದು. ಖಂಡಿತ ಸರ್. ಈಗ ನಾವು ಕೂಡ ಅದೇ ಉದ್ದೇಶಕ್ಕೆ ಸ್ಪಂದನ ವಾಹಿನಿ ಏನಿದೆ, ಜನರಿಗೆ, ಕಾಪು ಜನರಿಗೆ ಏನು ಸಮಸ್ಯೆ ಆಗ್ತಾ ಇತ್ತು ಅದನ್ನ ನಮ್ಮ ಬಳಿ ಮನವಿಯನ್ನ ಮಾಡ್ಕೊಂಡಿದ್ರು. ಆ ಉದ್ದೇಶಕ್ಕೆ ಇವತ್ತು ಡಿಬೇಟ್ ಅನ್ನ ಕರೆದಿದ್ದೀವಿ. ನಾನು ಸ್ಪಂದನೆಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಹತ್ತಾರು ಸಮಸ್ಯೆಗಳಿಗೆ ನೀವು ಸ್ಪಂದಿಸ್ತಾ ಇದ್ದೀರಿ, ಆದ್ರೆ ಇದು ಸ್ಪಂದನೆ ಆದ್ಮೇಲೂ ಅದು ಸುಧಾರಣೆಗೆ ಬರುವುದಿಲ್ಲ ಅಲ್ಲ, ಯಾಕೆ ಅದು?
ಅದೀಗ ತಹಶೀಲ್ದಾರರು ಅದಕ್ಕೆ ನಾವು ನೇರವಾಗಿ ಕಳ್ಸಿದೀವಿ, ಅವ್ರ ಹತ್ರ ಕೂಡ ಒಂದು ತಗೊಳ್ತೀವಿ, ಯಾಕಂದ್ರೆ ವಾಹಿನಿಯ ಮೂಲಕ ಅವರು ನಮಗೊಂದು ಪ್ರಾಮಿಸ್ ಮಾಡ್ಲೇಬೇಕಾಗುತ್ತೆ. ತಹಸೀಲ್ದಾರ್ ಬಂದಿದ್ದಾರೆ, ಅದಕ್ಕೆ ಪೂರಕವಾದ ಡಿಪಾರ್ಟ್ಮೆಂಟ್ಸ್ ಅಲ್ಲಿದೆಯಾ? ಈಗ ಸರ್ವೆ ಡಿಪಾರ್ಟ್ಮೆಂಟ್ ಖಾತೆಗೆ ಬಂದಿದ ಇಲ್ಲ, ಸಬ್ ರಿಜಿಸ್ಟರ್ ಆಫೀಸ್ ಬಂದಿದ ಇಲ್ಲ. ಸೊ ಅದು ಏನ್ ಮಾಡ್ಬೇಕು ಅನ್ನೋದು ಅವ್ರ ತೀರ್ಮಾನ ಕೈಗೊಳ್ಬೇಕು ಸರ್. ಯಾಕಂದ್ರೆ ನಾವು ಕೇಳುದು ಅದೇ, ಯಾಕೆ ಕಾಪುವನ್ನ ತಾಲೂಕು ಅಂತ ಘೋಷಣೆ ಮಾಡಿದೀರಾ? 6 ತಿಂಗಳಾಯ್ತು ಕೆಲಸ ಮಾಡೋದು, ಕೆಲಸನೂ ಕೂಡ ಸ್ಲೋ ಅಲ್ಲಿ ಹೋಗ್ತಾ ಇದೆ. ಇನ್ನು 6 ತಿಂಗಳು ಆದ್ರೆ ಇದೇ ಗೋಳು. ಹೌದು, ಇದೇ ಗೋಳು. ಓಕೆ ಸರ್, ನೋಡೋಣ ಏನು ಹೇಳ್ತಾರೆ ಅನ್ನೋದನ್ನ ಅವರಿಂದನೇ ಕೇಳ್ಕೊಳ್ಳೋಣ. ಥ್ಯಾಂಕ್ ಯು ಸರ್, ಸ್ಪಂದನ ವಾಹಿನಿ ಜೊತೆ ಮಾತಾಡಿದಕ್ಕೆ. ಸರ್, ನಿಮ್ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. ತಾಲೂಕು ತಕರಾರು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್. ತಾಲೂಕು ತಕರಾರು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ಈಗಾಗಲೇ ಪಬ್ಲಿಕ್ ಕಾಲ್ಸ್ ಒಂದು ಹೇಳಿದ್ರು, ನೆಮ್ಮದಿ ಕೇಂದ್ರ ಅಂತಲ್ಲ, ತಾಲೂಕು ಕಚೇರಿಯಲ್ಲಿ ಏನಿದೆ ಹಾಗಿದ್ರೆ? ಯಾವ ವ್ಯವಸ್ಥೆನೂ ಇಲ್ಲ, ಬರೀ ಹೆಸರಿಗೆ ಮಾತ್ರ ತಾಲೂಕು ಕಚೇರಿ ಮಾಡ್ಕೊಂಡಿದ್ದಾರಾ ಅಂತ ಹಾಗಿದ್ರೆ? ಇಲ್ಲ, ಇವಾಗ ಪ್ರಾರಂಭಿಕ ಹಂತದಲ್ಲೇ ತಾಲೂಕು ಕಚೇರಿ ಉದ್ಘಾಟನೆ ನಾನು ಆಲ್ರೆಡಿ ಹೇಳಿದೆ. ಏನಂತ, ಇವಾಗ ಪ್ರತಿ ತಾಲೂಕು ಕಚೇರಿಗಳು ಕೆಲವೊಂದು ತಾಲೂಕು ಕಚೇರಿಗಳ ಸೇವೆ ಯಾಕಿದ್ದಾವೆ, ಬ್ರಹ್ಮಾವರ, ಬೈಂದೂರು ಮಾತಾಡೋಣ ಸರ್. ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ನಮಸ್ತೆ. ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್, ನಾನು ಕುರ್ಕಾಲು ಸದಸ್ಯ ಮಾತಾಡ್ತಿದ್ದೇನೆ. ಓಕೆ ಸರ್, ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಸರ್ ತಾಲೂಕು ಕಚೇರಿಯಿಂದಾಗಿ? ತಹಶೀಲ್ದಾರ್ ಅವರಿಗೆ ನಮಸ್ಕಾರ. ನಮಸ್ಕಾರ. ಮಾತಾಡಿ ಸರ್, ಅವರಿದ್ದಾರೆ ಸರ್, ಮಾತಾಡಿ. ನೋಡಿ ಸರ್, ನಿಮ್ಮ ಒಂದು ಕಚೇರಿಯಲ್ಲಿ ಅಲ್ಲಿ ನೆಮ್ಮದಿ ಕೇಂದ್ರ ಇದೆಯಲ್ಲ ಸರ್? ಹೌದು. ಅಲ್ಲಿ ಒಂದು ಹಿರಿಯರು, ನಾವು ಯಂಗ್ಸ್ಟರ್ಸ್ ಹೇಗೆ ತೊಂದ್ರೆ ಇಲ್ಲ, ಒಂದು ಹಿರಿಯರು ಪ್ರಾಯ ಪ್ರಬುದ್ಧರು ಬಂದಾಗ ಅಲ್ಲಿ ಅವರ ಹತ್ರ ಒಂದು ಇದ್ ಮಾಡುವಂತ ರೀತಿ ಉಂಟಲ್ಲ ಸರ್, ಅದು ತುಂಬಾ, ನಾವು ಇರುವಾಗ್ಲೇ ನನಗೆ ತುಂಬಾ ನೋವಾಗಿದೆ ಅದು. ಅವರು ಸ್ಪಂದಿಸುವಂತ ರೀತಿ ಸರ್, ಇವರೇ ಹೇಳ್ತಿದ್ರು, ನಾವು ಅದನ್ನೇ ಪ್ರಶ್ನೆ ಮಾಡಿದ್ವಿ ಅವರಿಗೆ. ಅವ್ರು ಹೇಳ್ತಾ ಇರುವಂತದ್ದು, ನನ್ನ ಗಮನಕ್ಕೆ ತರಬೇಕಿತ್ತು, ನನ್ನ ಗಮನಕ್ಕೆ ಯಾರು ತರುವಂತ ಪ್ರಯತ್ನ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಹೌದು, ಅದು ಇಡೀ ಹೆಚ್ಚಿನವರಿಗೆ ಅದು ವಿಚಾರ ಗೊತ್ತಿದೆ. ಆದ್ರೆ ಅವರ ಕಾಲಬುಡದಲ್ಲಿ ಹಾಗೂ ನಡೆಯುವಂತದ್ದು ಈ ಒಂದು ಸಣ್ಣ ವಿಚಾರವನ್ನು ಅವ್ರ ಹತ್ರ ತಕೊಂಡೋದ್ರೆ ಅವ್ರು ಬೇರೆಯವರಿಗೆ, ತಹಶೀಲ್ದಾರ್ ಅವರಿಗೆ ಬೇರೆ ಕೆಲಸ ಇಲ್ವಾ ಸರ್ ಮೇಡಮ್? ಹೌದು, ಯಾಕಂದ್ರೆ ಅವರ ಗಮನಕ್ಕೆ ಬಂದಿಲ್ಲ. ಹೆಚ್ಚಿನವರಿಗೆ ಇದರ ಅನುಭವ ಆಗಿದೆ. ಇದು ನಮ್ಮ ಕಣ್ಣ ಮುಂದೆನೆ ಒಂದು. ಏನಾಗಿದೆ ಸರ್, ನಿಮ್ಗೆ ಏನಾಗಿದೆ, ಏನ್ ಅನುಭವ ಆಗಿದೆ ಅದನ್ನೊಂದು ಹೇಳಿ ಸರ್. ನಮ್ಗೆ ನಾವೇನಾದ್ರೂ ಅದನ್ನು ನಿಭಾಯಿಸ್ಕೊಂಡು ಬರ್ತೇವೆ. ಹೌದು, ನಿಮಗಾಗಿರುವ ಅನುಭವ ಏನಿದೆ ಸರ್, ಅದನ್ನ ಹೇಳಿ ಸರ್. ಸ್ಪಂದನ, ನಮ್ಮ ಎದುರಿಗೆ ಪ್ರಾಯಸ್ಥರು, ಪ್ರಾಯ ಪ್ರಬುದ್ಧರು, ತುಂಬಾ ಹಿರಿಯರು ಬಂದಾಗ ಅವರಿಗೆ ಒಂದು ಅವರ ಕೆಲಸ ಮಾಡಿಕೊಡುವುದು, ನಿಜವಾಗಿ ಅವರನ್ನು ಕರೆದು ಕೆಲಸ ಮಾಡಿಕೊಡ್ಬೇಕು. ಅದು ಬಿಟ್ಟು ಅವರನ್ನು ಜೋರು ಮಾಡುದು ಅಥವಾ ಅವರನ್ನು ಅವರು ಮಾಡುವಂತ ರಿಯಾಕ್ಟ್ ಉಂಟಲ್ಲ, ಅದು ನಮ್ಗೆ ತುಂಬಾ ಮನಸ್ಸಿಗೆ ಘಾಸಿ ಆಗಿದೆ. ಮುಂದಿನ ದಿನಗಳಲ್ಲಿ ಅಂತದ್ದು ಆ ರೀತಿ ಅವರ ನಡವಳಿಕೆ ಆದ್ರೂ ಒಂದು ಚೆನ್ನಾಗಿರ್ಬೇಕು. ಅವ್ರ ಕೆಲಸ ಯಾವ ರೀತಿಯಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಯಾವ ರೀತಿ ಕೆಲಸ ಆಗ್ತಾ ಇದೆ ಅಂತ ನಮಗೆ ಗೊತ್ತಿದೆ. ಆದ್ರೆ ಅವರ ಒಂದು ನಡವಳಿಕೆ ಆದ್ರೂ ಒಂದು ತಿದ್ದುಕೊಳ್ಳುವಂತ ಕೆಲಸ ಆಗ್ಬೇಕು ಅಲ್ಲಿ. ಓಕೆ ಸರ್, ಏನ್ ಹೇಳ್ತೀರ ಅವಾಗ? ಅವ್ರು ಹೇಳ್ತಾ ಇರುವಂತದ್ದು ನಡವಳಿಕೆ ಏನಿದೆ ಅದನ್ನ ಸರಿ ಮಾಡ್ಕೋಬೇಕು. ಅಲ್ಲಿ ಅವರು ಯಾರು ರೀತಿ ಒಂದು ಹಿರಿಯರು ಅಂತ ಇರ್ತಾರೆ, ಅವರು ಬಂದ ತಕ್ಷಣ ಅವ್ರಿಗೆ ಗೌರವ ಕೊಡೋದು, ಗೌರವ ಬಿಡ್ಲಿ ಸರ್, ಅವ್ರ ಕೆಲಸವನ್ನೊಂದು ಮಾಡ್ಕೊಡ್ಲಿ, ಅಂತದ್ದು ಮಾಡ್ತಾ ಇಲ್ಲ. ಏನ್ ಹೇಳ್ತೀರಾ ಸರ್ ಇದಕ್ಕೆ? ಅಂದ್ರೆ ಇದುವರೆಗೂ ಒಂದು ನಿಮಿಷ ಸರ್. ಥ್ಯಾಂಕ್ ಯು ಸರ್, ಸ್ಪಂದನ ವಾಹಿನಿ ಜೊತೆ ಮಾತಾಡಿದಕ್ಕೆ. ಹೇಳಿ ಸರ್. ಇವಾಗ ಇದುವರೆಗೂ ನನ್ನ ಗಮನಕ್ಕೆ ನಾನು ಬಂದಿಲ್ಲ ಅಂತ ಹೇಳಿದೆ. ಇವಾಗ ಅವರೇ ಹೇಳಿದ್ರು, ನಾವು ತಹಸೀಲ್ದಾರ್ ಅವರಿಗೆ ಈ ವಿಷಯವನ್ನ ಅವ್ರು ಯಾಕೆ ಹೇಳ್ತಾ ಇಲ್ಲ ಅನ್ನೋದನ್ನು ತಿಳಿಸಿದ್ರು. ಇಷ್ಟು ಚಿಕ್ಕ ವಿಷಯವನ್ನ ನಾವು ತಹಶೀಲ್ದಾರರಿಗೆ ಹೇಳಿದ್ರೆ ಅವರಿಗೆ ಬೇರೆ ಕೆಲಸ ಇರೋದಿಲ್ವಾ ಅಂತ ಕೇಳಿದ್ರು. ಇವಾಗ ಜನರು ಬರೋದೇ, ನಮ್ಮ ಕಚೇರಿಗೆ ಬರೋದೇ ಸೇವೆಯನ್ನು ಪಡೆದುಕೊಳ್ಳಬೇಕು. ಆ ಸೇವೆ ಅವರಿಗೆ ಸಿಗದೇ ಇದ್ದಾಗ ಅದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚಿಸಬೇಕು, ಅಥವಾ ಬಂದು ಯಾಕೆ ಹೀಗಾಗಿದೆ ಅಂತ ನಮ್ಮ ಅಧೀನದ ಸಿಬ್ಬಂದಿಗಳು ಏನಾದರೂ ಆ ರೀತಿ ವರ್ತಿಸಿದರೆ ನಮ್ಮ ಗಮನಕ್ಕೆ ತರಬೇಕು. ಆವಾಗ ಮಾತ್ರ, ಈಗ ನಮ್ಮ ಅಧೀನದ ಸಿಬ್ಬಂದಿಗಳು ಇದ್ದಾರೆ ಅಂತ ನಾವು ಇವಾಗ ಅವರು ಒಂದು ಕಡೆ ನಾಡ ಕಚೇರಿಯಲ್ಲಿ ಅವ್ರು ಇರ್ತಾರೆ, ನಾನು ತಾಲೂಕು ಕಚೇರಿಯಲ್ಲಿ ನಾನು ಇರ್ತೀನಿ, ಅಥವಾ ಬೇರೆ ಕಡೆ ಸ್ಪಾಟ್ ಹೋಗಿರ್ತೀನಿ. ಅಂಥ ಸಂದರ್ಭದಲ್ಲಿ ಈ ರೀತಿ ಮಾಡ್ತಿದ್ದಾರಂತೆ ನಮಗೇನಾದರೂ ಒಂದು ದೂರವಾಣಿ ಕರೆ ಮುಖಾಂತರ ಆಗಿರ್ಬೋದು, ಅಥವಾ ನೇರವಾಗಿ ಬಂದು ನಮ್ಮನ್ನು
ಅವರು ಕಂಡುಬಿಟ್ಟು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಾವು ಅವ್ರಿಗೆ ಏನಿದೆ ಸರಿ ಏನು ಮಾಡಬೇಕು ಅವ್ರನ್ನ ಏನು ಯಾವ ರೀತಿ ಇದು ಮಾಡಬೇಕು ಅಂತ ನಾನು ಮೊದಲ ಬಂದ ದಿನದಿಂದನೇ ಸಿಬ್ಬಂದಿಗಳಿಗೆ ನೀವು ಜನರಿಗೆ ಸರಿಯಾಗಿ ಸ್ಪಂದಿಸಬೇಕು. ನಿಮಗೆ ಏನಾದರೂ ತಾಂತ್ರಿಕ ದೋಷಗಳಿದ್ದರೆ ಅದನ್ನು ನಿಮ್ಮ ಹಂತದಲ್ಲೇ ಈ ರೀತಿ ಅಂತ ಹೇಳಿ, ಇಲ್ಲಾಂದರೆ ನೀವು ತಹಸೀಲ್ದಾರನ್ನು ಕಾಣಿ ಅಂತೇಳಿ, ಅಥವಾ ನೀವು ಅಲ್ಲಿ ಒಂದು ಏನು ಮಾಡಿ, ಈಗ RTC ಕೆಲವೊಂದು ಟೈಮ್ನಲ್ಲಿ RTC ಅಥವಾ ಆಧಾರ್ ಕಾರ್ಡು ಸರ್ವರ್ ಹೋಗಿಬಿಡುತ್ತೆ. ಹೌದಾ, ಸರ್ವರ್ ಹೋದಾಗ ಈಗ ಟೋಕನ್ ಕೊಟ್ಟಿರ್ತಾರೆ, ಬಂದಿರ್ತಾರೆ, ರಜಾಯ್ಕೆ ಬಂದಿರ್ತಾರೆ, ಅಥವಾ ವಯಸ್ಸಿನವ್ರು ಬಂದಿರ್ತಾರೆ, ಮಕ್ಕಳುಗಳೆಲ್ಲ ಸ್ಕೂಲ್ ಬಿಟ್ಟು ಬಂದಿರ್ತವೆ. ಈ ರೀತಿಯಾದಂಥ ಹಲವಾರು ಸಮಸ್ಯೆಗಳು ಅವರು ಬಂದಿರ್ತಾರೆ. ಹೌದಾ, ಇವಾಗ ಯಾವುದೋ ಒಂದು ಅಕೌಂಟ್ ಮಾಡಬೇಕಾಗಿರುತ್ತೆ, ಆಧಾರ್ ತಿದ್ದುಪಡಿ ಆಗಿರುತ್ತೆ, ಅವ್ರಿಗೆ ಅರ್ಜೆಂಟ್ ಇರ್ತದೆ, ಲೋನಿಂದು ಅಥವಾ ಯಾವುದೋ ಒಂದು ಆಶ್ರಯ ಮನೆ ಬಂದಿರುತ್ತೆ. ಈ ರೀತಿಯಾದಂಥ ಒಂದು ಸಮಸ್ಯೆಗಳಿದ್ದಾಗೆ ನಮ್ಮ ಹತ್ರ ಅವರು ಸೇವೆಯನ್ನು ಪಡೆಯೋದಕ್ಕೆ ಬಂದಿರೋದು. ಹೌದಾ, ಅವರಿಗೆ ಅಗತ್ಯವಾದಂಥ ದಾಖಲೆಗಳನ್ನು ಪಡೆಯೋದಕ್ಕೆ ಬಂದಿರೋದು. ಆವಾಗ ನಮ್ಮ ಹತ್ರ ಈ ರೀತಿ ಇದೆ ಅಂತ ನಾವು ಅವರಿಗೆ ಏನು ಮಾಡ್ರಿ ತಿಳಿಸಿಬಿಟ್ಟು ಹೇಳಿ. ಅದಕ್ಕೂ ಈ ಒಂದು ಪ್ರಶ್ನೆಗೆ ಸರ್, ಲಾಸ್ಟ್ ಟೈಮ್ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಒಬ್ರು ಹೇಳಿದ್ರು, ಆಧಾರ್ ಕಾರ್ಡ್ ಮಾಡ್ಲಿಕ್ಕೋಸ್ಕರ ನಾವು ಬಂದಿದ್ದ ಸಂದರ್ಭದಲ್ಲಿ 100 ಸಲ ಓಡಾಡಿಸಿದ್ದಾರೆ ನಮ್ಮನ್ನು ಅಂತ. ಆ ಫೋಟೋ ತನ್ನಿ, ಅದು ತನ್ನಿ, ಇದು ತನ್ನಿ ಅಂತ, ನಾಳೆ ಬನ್ನಿ ಅಂತ ಹೇಳುವಂಥದ್ದು. ಇದು ಯಾಕೆ ಸರ್, ಒಂದೇ ದಿವಸದಲ್ಲಿ ಆಗಲ್ವಾ ಆಧಾರ್ ಕಾರ್ಡ್ ಆಗಿದ್ರೆ? ಅಂದರೆ ಇವಾಗ ಏನಾಗಿತ್ತಂದ್ರೆ ಮೊದಲು ಓಕೆ ಮಾತಾಡ್ತೀನಿ, ಆನ್ಸರ್ ಮಾಡಿ ಸರ್. ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ಫ್ರಾನ್ಸಿಸ್ ಮೆಂಡೋ ಅಂತ, ಮೇಯರ್ ಮಚ್ಚಲ್, ಬಂಟ್ವಾಳ ತಾಲೂಕು. ಓಕೆ, ಇವತ್ತು ನಮ್ಮ ಜೊತೆ ತಹಶೀಲ್ದಾರರು ಇದ್ದಾರೆ ಸರ್. ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಅವ್ರ ಜೊತೆ ಮಾತಾಡ್ಕೋಬಹುದು ಸರ್. ತಹಶೀಲ್ದಾರ್ ನಮಸ್ಕಾರ. ನಮಸ್ಕಾರ ಸರ್, ನೋಡಿ, ಈಗ ತಾಲೂಕು ಕಚೇರಿಗಳಲ್ಲಿ ಈ ಭೂ ಪರಿವರ್ತನೆ ಅಂತ ಇದ್ದದ್ದು, ಒಂದು 5 ಸೆನ್ಸ್ 10 ಸೆನ್ಸ್ ಸ್ಥಳ ತಕ್ಕೊಂಡು ಈ ಭೂ ಪರಿವರ್ತನೆ ಮಾಡದೆ ನಮಗೆ 911 ಆಗುದಿಲ್ಲ. ಹೌದು, 911 ಆಗದೆ ಮನೆಗೆ ಲೈಸೆನ್ಸ್ ಆಗುದಿಲ್ಲ. ಹೌದು, ಲೈಸೆನ್ಸ್ ಆಗದೆ ಡೋರ್ ನಂಬರ್ ಸಿಗುದಿಲ್ಲ. ಹೌದು, ಇದೊಂದು ಚೈನಿನಾಗಿ ಮಾಡಿಸಿದ್ದಾರೆ. ಹೌದು, ಇದು ಅತಿ ತೀರಾ ಬಡವಾಗ್ತದೆ. ಇದು ಅಂತ ದೊಡ್ಡ ಒಂದು ಸಮಸ್ಯೆ ಮಾಡಿ ಹಾಕಿದ್ರು. ಯಾರು ಸರ್ಕಾರ ಅಲ್ಲ, IAS ಅಧಿಕಾರಿಗಳು ಎಲ್ಲ ಮೇಲಿಂದ ಯಾವುದರಿಂದ ಮಾಡುವಂತವರು ಯಾರು? ಜನಪ್ರತಿನಿಧಿಗಳು ಇವತ್ತು ಬರ್ತಾರೆ, ನಾಳೆ ಹೋಗ್ತಾರೆ. ಖಂಡಿತ, ಹೌದು ಸರ್. ತೊಂದರೆಗೆ ಒಳಗಾಗೋದು ಮಾತ್ರ ಜನಸಾಮಾನ್ಯ. ಹೌದು. ಎರಡನೇದು ನಾನು ಹೇಳುದು, ಒಂದು ಪ್ರಾಯಸ್ಥರು 60-70 ವರ್ಷದವರು ತಾಲೂಕು ಕಚೇರಿಗೆ ಬಂದು ಒಂದು ಪಾಣಿಗತಿಗೆ ತೆಗೆಯಬೇಕಾದ್ರೆ 10 ಗಂಟೆ ಬಂದವರು ಮಧ್ಯಾಹ್ನ 2 ಗಂಟೆ 1:30 ಗಂಟೆ ಕ್ಲೋಸ್ ಆಗ್ತದೆ. ಅದು ಸರ್ವರ್ ಇಲ್ಲ, ಅದು ನೆಟ್ ಇಲ್ಲ, ಮತ್ತೆ ಒಂದಿಲ್ಲ, ಕರೆಂಟ್ ಇಲ್ಲ ಅಂತ ಹೇಳಿ ಅವರಿಗೆ ಅಲ್ಲಿ ಕೂರಿಸಿ ಪುನಃ ಮಧ್ಯಾಹ್ನ ನಂತರ ಅವರು ಊಟ ಮಾಡಿ ನಿಲ್ತಾರೆ. ಸರ್ವರ್ ಇದ್ದರೆ ಕರೆಂಟ್ ಇಲ್ಲ, ಕರೆಂಟ್ ಇದ್ದರೆ ನೆಟ್ ಇಲ್ಲ. ಈ ತರದ್ದೆಲ್ಲ ಮಕ್ಕಳು ಹೇಳ್ತಾರೆ ಎಲ್ಲಾ ತಾಲೂಕು ಕಚೇರಿಗಳು. ಇದು ಸಹಜ. ಇದನ್ನು ಸರಿಪಡಿಸುವುದು ಯಾವಾಗ? ನಮ್ಮ ಸರ್ಕಾರವ ಅಲ್ಲ, ಮೇಲಾಧಿಕಾರಿಗಳ, AC ಅವರ, ಜಿಲ್ಲಾಧಿಕಾರಿಗಳ, ಯಾರು ಸರಿ ಮಾಡುವಂತದ್ದು? ಸರಿ ಸರ್, ಈಗ ಕಾಪು ಕ್ಷೇತ್ರದಲ್ಲಿ ತಾಲೂಕು ಕಚೇರಿಗೆ ಗುರುಸಿದ್ದಯ್ಯ ಹಿರೇಮಠ ಅವರು ತಹಶೀಲ್ದಾರರಾಗಿದ್ದಾರೆ. ನೋಡೋಣ ಅವರ ತಾಲೂಕು ಮಟ್ಟದಲ್ಲಿ ಯಾವ ರೀತಿ ಬದಲಾವಣೆ ತರ್ತಾರೆ. ನೀವು ಕೇಳಿದಂತ 2 ಪ್ರಶ್ನೆಗಳಿಗೆ ಅವರಿಗೆ ಆನ್ಸರ್ ಮಾಡ್ತಾರೆ ಸರ್. ಥ್ಯಾಂಕ್ ಯು ಸರ್, ಸ್ಪಂದನ ವಾಹಿನಿಗೆ ಕರೆ ಮಾಡಿದ್ದಕ್ಕೆ. ಸರ್, ಈಗಾಗಲೇ ನೀವು ಹೇಳ್ತಾ ಇದ್ರಿ ಅವ್ರು ಕೇಳಿದಂತ ಪ್ರಶ್ನೆಗೆ ಅದನ್ನು ಮುಂದುವರಿಸಿ ಸರ್. ಆಗ ಹೇಳಿದ್ರಿ ಸಾಕಷ್ಟು ಯಾವ ರೀತಿ ಬದಲಾವಣೆಯನ್ನ ತರಬೇಕು ಅನ್ಕೊಂಡಿದ್ದೀವಿ, ಅದರ ಬಗ್ಗೆ ಹೇಳಿ ಸರ್. ಅದೇ, ಇವಾಗ ಕಚೇರಿ ಸಿಬ್ಬಂದಿಗಳು ಯಾವ ರೀತಿಯಾಗಿ ಆ ರೀತಿ ವರ್ತಿಸದಂತೆ ನಾನು ಎಚ್ಚರಿಕೆಯನ್ನು ಕೂಡ ಹೇಳಿದ್ದೇನೆ, ಅವರಿಗೆ ತಿಳುವಳಿಕೆಯನ್ನು ಕೇಳಿದ್ದೇನೆ. ಆ ರೀತಿ ಏನಾದರೂ ಆದರೆ ಜನರು ಬಂದುಬಿಟ್ಟು ನೇರವಾಗಿ ನನ್ನನ್ನು ಸಂಪರ್ಕಿಸಿದ್ರು ಕೂಡ ನಾನು ಆ ರೀತಿ ಆಗದಂತೆ ನಾನು ಇನ್ನು ಮುಂದೆ ನೋಡ್ಕೊಳ್ತೇನೆ. ಓಕೆ, ಖಂಡಿತ ಸರ್. ವೀಕ್ಷಕರು ಕೂಡ ಗಮನಿಸ್ತಾ ಇರ್ಬೋದು, ಅವ್ರು ಹೇಳಿದ್ದಾರೆ. ನೋಡೋಣ ಎಷ್ಟು ದಿವಸ ಅದು. ಈಗ ಹೇಳ್ತಾ ಇರುವಂತದ್ದು ಪಬ್ಲಿಕ್ ಒಂದೇ ಮಾತು ಸರ್, ಏನೇ ಸಮಸ್ಯೆ ಇದ್ರೂ ಸ್ಪಂದನ ವಾಹಿನಿ ಮೂಲಕ ಬರುತ್ತೆ, ಆದ್ರೆ ಅದಕ್ಕೆ ಪರಿಹಾರ ಸಿಕ್ಕೋದಿಲ್ಲ. ಬರೀ ಆ ಚರ್ಚೆಗಷ್ಟೇ ಸೀಮಿತ. ನೀವು ಭರವಸೆ ಕೊಟ್ಟು ಹೋಗಿರ್ತೀರಾ, ಅದು ಪಾಲನೆಗೆ ಬರುವುದಿಲ್ಲ. ಖಂಡಿತ ಈಗ ಆಗ್ಬಾರ್ದು ಸರ್. ಈಗ ಯಾರು ಪ್ರತಿ ಸದಸ್ಯ ಬರ್ತಾನೆ ನಿಮ್ಮ ತಾಲೂಕು ಆಫೀಸಿಗೆ, ಏನು ಸಮಸ್ಯೆ ಇದೆ ಅದು ಪ್ರತಿ ಸಮಸ್ಯೆಗೆ ಅವನಿಗೆ ಸ್ಪಂದನೆ ಸಿಗಬೇಕು. ಆಧಾರ್ ಕಾರ್ಡ್ ವಿಷಯ ಆಗಲಿ, RTC ವಿಷಯ ಆಗಲಿ, ಅಥವಾ ಇದೇ ಭೂ ಪರಿವರ್ತನೆಗೆ ಸಂಬಂಧಪಟ್ಟಂತ ಏನೇ ತಾಲೂಕು ಕಚೇರಿಯಲ್ಲಿ ಏನೇನು ಕೆಲಸ ಆಗಬೇಕು ಅದು ಸಲೀಸಾಗಿ ಜನರಿಗೆ ಸಿಗಬೇಕು. ನೀವು ಈಗಲೇ ಹೇಳಿದಿರಿ, ಸೇವೆ ಮಾಡ್ಲಿಕ್ಕೋಸ್ಕರ ಅವ್ರು ಬರ್ತಾರೆ, ಸೇವೆ ತೆಗೆಸ್ಕೊಳ್ಳಕ್ಕೆ ಅಂತ. ಸೊ ಅದನ್ನ ನೀವು ಅವರಿಗೆ ಕೊಡಬೇಕು. ಅದಕ್ಕಂತಲೇ ತಾಲೂಕು ಕಚೇರಿಯನ್ನ ಸ್ಥಾಪನೆ ಮಾಡ್ತಾರೆ ಸರ್. ನಿಮ್ ಜೊತೆ ಮಾತಾಡ್ತೀನಿ. ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ನಮಸ್ತೆ ಸರ್. ಹಲೋ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ ಸರ್?
ಸರ್ ಇದು ಕಾಪುಯಿಂದ ಮಾತಾಡೋದು. ಹೇಳಿ ಸರ್, ನಿಮ್ಮ ಹೆಸರು? ಅಶ್ರಫ್ ಅಂತ ಹೇಳಿ. ಓಕೆ ಸರ್, ಈಗ ಕಾಪು ಕ್ಷೇತ್ರದಲ್ಲಿರುವಂತ ತಾಲೂಕ್ ಕಚೇರಿ ಬಗ್ಗೆನೇ ಮಾತಾಡ್ತಿದ್ದೀವಿ ಸರ್. ನಿಮಗೆ ಏನ್ ಸಮಸ್ಯೆ ಆಗಿದೆ ಸರ್ ಅಲ್ಲಿ? ಮೇಡಮ್ ಒಂದನೇದು ಹೇಳಿದ್ರೆ ನಮಗೆ ಇದು ತಾಲೂಕು ಬೇಕಿತ್ತು. ಈ ತಾಲೂಕಾಗಿ ನಮಗೆ ಎಷ್ಟೆಲ್ಲ ಕಷ್ಟ ಆಗಿದೆ, ಎಷ್ಟೆಲ್ಲ ಅನುಭವಿಸ್ತಾ ಇತ್ತು ಅಂತ ತಮಗೆಲ್ಲರಿಗೂ ಗೊತ್ತಿದೆ. ನಮಗೆ ಒಂದು ನೆಮ್ಮದಿ ಕೇಂದ್ರಕ್ಕೆ ಹೋಗ್ಲಿಲ್ಲ, ಒಂದು ಆಫೀಸ್ ಹೋಗ್ಲಿಕ್ಕೆ ಇಲ್ಲ. ಅಲ್ಲಿ ಅಸಭ್ಯವಾದ ವರ್ತನೆ ಮಾಡ್ತಾರೆ ಅವರು, ಆಫೀಸ್ ತೆಗೆಯವರು. ಏನ್ ಅಸಭ್ಯ ವರ್ತನೆ ಮಾಡಿದ್ರು ಸರ್? ಸರ್ ಏನ್ ಅಸಭ್ಯ ವರ್ತನೆ ಮಾಡಿದ್ರು ಸರ್? ಯಾವ್ದು ಮೇಡಮ್? ಏನು ಅಸಭ್ಯ ವರ್ತನೆ ಮಾಡಿದ್ರು ಸರ್ ನಿಮ್ ಜೊತೆ? ನಮ್ ಜೊತೆ ಆದ್ರೆ ಒಂದು ಪ್ರಾಯದವ್ರು ಬಂದ್ರೆ ಒಂದು ಲೈನಲ್ಲಿ ಅವ್ರಿಗೆ ನಿಲ್ಲಿಕ್ಕೆ ಆಗುದಿಲ್ಲ, ಒಂದು ಲೈನ್ ನಿಲ್ಲಿಕ್ಕೆ ಆಗುದಿಲ್ಲ. ಏನ್ ಹೇಳ್ತಾರೆ ಸರ್ ಅವಾಗ? ಅಲ್ಲಿಯ ಸಿಬ್ಬಂದಿ ಏನ್ ಹೇಳ್ತಾರೆ? ಯಾರು ಸರ್? ಅದ್ರ ಬಗ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ ಸರ್ ನೇರವಾಗಿ. ಅಲ್ಲಿ ಸಿಬ್ಬಂದಿ ಅಲ್ಲಿ ನೋಡಿದ್ರೆ ಅಲ್ಲಿ ಯಾರು ಅಲ್ಲಿ ಕೇಳುವವರು ಯಾರಿಲ್ಲ. ಅಂದ್ರೆ ಅಲ್ಲಿ ಒಂದು ಜವಾಬ್ದಾರಿ ಬೇಕಲ್ಲ, ಒಂದು ಯಾರು ಪ್ರಾಯದವರು ಒಂದು ಅವರ ಮಕ್ಕಳು ಹೇಳ್ತಾರೆ ನೀವು ಅದೇ ಟೈಮ್ ಬರುವ, ನಾವೆಲ್ಲ ಮಕ್ಕಳಿಗೆ ಶಾಲೆ ಉಂಟು ಅಂತ ಹೇಳಿದ್ರು ಅದು ಆಗುದಿಲ್ಲ, ಫ್ಯಾಮಿಲಿ ಬರಬೇಕು ಅಂತ ಹೇಳ್ತಾರೆ. ಮುಂದೆ ಒಂದು ಎದುರಿಸಲಿಕ್ಕಿಲ್ಲ. ಯಾಕಂದ್ರೆ ಈಗ ತಹಸೀಲ್ದಾರ್ ವಸ್ತು ಈಗ ಅವ್ರಿಗೆ ಇದೆಲ್ಲ ಅವ್ರಿಗೆ ಇರ್ಲಿಕ್ಕಿಲ್ಲ. ಅವ್ರಿಗೆ ಮುಂಚೆ ಇದೇ ತರ ಪುರಸಭೆಯಲ್ಲಿತ್ತು, ಒಮ್ಮೆ ಪುರಸಭೆ ಇರುವಾಗ. ಈಗ ನಮ್ಮ ರಾಯಪ್ಪ ಸರ್ ಬಂದ ಮೇಲೆ ತುಂಬಾ ಒಂದು ಒಳ್ಳೆ ರೀತಿಯಲ್ಲಿ ಆಗ್ತಾ ಉಂಟು ಈಗ. ಖಂಡಿತ. ಯಾವ್ದು ಮೇಡಮ್? ಹೇಳಿ ಸರ್, ಹೇಳಿ ಸರ್. ಈಗ ನಮ್ಮ ರಾಯಪ್ಪ ಸರ್ ಬಂದ ಮೇಲೆ ಏನೋ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಹೌದು ಸರ್, ಕಾಪು ಒಳ್ಳೆ ಅಭಿವೃದ್ಧಿ ಆಗ್ತೀವಿ, ಒಪ್ಕೊಂತೀವಿ. ಆದ್ರೆ ಈಗ ಒಂದು ನಮ್ಗೆ ಒಂದು ಮುಖ್ಯಾಧಿಕಾರಿ ಸಿಕ್ಕಿದ್ದಾರೆ, ತುಂಬಾ ಸಂತೋಷ ಆಗ್ತದೆ ಅವರ ಬಗ್ಗೆ ಹೇಳಲಿಕ್ಕೆ. ಆದ್ರೆ ನೆಮ್ಮದಿ ಕೇಂದ್ರದಲ್ಲಿ ಮೇಡಮ್ ಅಲ್ಲಿ ಹೋದ್ರೆ ಒಂದು ನಾವು ಆಧಾರ್ ಕಾರ್ಡ್ಲಿಕ್ಕೆ ಹೋದ್ರೆ ನಮಗೆ ಒಂದು ಮರ್ಯಾದೆ ಸಿಗೋದಿಲ್ಲ, ಒಂದು ಆಡಿಟ್ ತೆಗಿಲಿಕ್ಕೆ ಇದ್ರೆ ಅಲ್ಲಿ ಮರ್ಯಾದೆ ಇಲ್ಲ. ಯಾವತ್ತು ನೋಡಿದ್ರು ನೆಟ್ವರ್ಕ್ ಇಲ್ಲ, ಅದು ಇಲ್ಲ, ಮಣ್ಣು ಮಸಾಲ ಎಲ್ಲ ಇರ್ತಾರೆ ಸರ್. ಅದೇ ಸರ್, ಅದ್ರ ಬಗ್ಗೆ ಅವರು ಕ್ಲಾರಿಫಿಕೇಶನ್ ಕೊಟ್ರು. ಇವಾಗ ನನ್ನ ಗಮನಕ್ಕೆ ಇದನ್ನ ತರುವ ಪ್ರಯತ್ನ ಯಾರು ಮಾಡಿರ್ಲಿಲ್ಲ ಇಲ್ಲಿ ತನಕ. ಇವಾಗ ಕಾಲರ್ಸ್ ಕೂಡ, ಪಬ್ಲಿಕ್ ಕಾಲರ್ಸ್ ನೇರವಾಗಿ ಅವರ ಹತ್ರ ಬಳಿ ಹೇಳಿದ್ರು. ಇವಾಗ ನೀವು ಹಿಂದಿನ ಕಾಲರ್ ಕೂಡ ಹೇಳಿರುವಂತದ್ದೇ, ನಮಗೆ ಯಾವುದೇ ರೀತಿಯಲ್ಲಿ ಮರ್ಯಾದೆ ಸಿಗ್ತಾ ಇಲ್ಲ, ನಾವು ಕೇಳಿದಂತ ಯಾವ ಕೆಲಸಗಳು ಅಲ್ಲಿ ನಡೆಯೋದಿಲ್ಲ ಅಂತ ಅವರ ಗಮನಕ್ಕೆ ಇವಾಗ ಬಂದಿದೆ. ನೀವು ಹೇಳಿರೋದು ಮುಂದಿನ ದಿವಸಗಳಲ್ಲಿ ಸರ್, ಮುಂದಿನ ದಿವಸ ಬೇರೆ ಜನ ಒಂದು ದಲ್ಲಾಳಿ ಇರ್ತಾರೆ, ದಲ್ಲಾಳಿ. ಆ ದಲ್ಲಾಳಿ ಜನಗಳನ್ನು ಮಾತ್ರ ಬೇಗ ಇಡ್ತಾರೆ. ಮತ್ತೆ ನಾವು ಹೋಗಿ ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೆ ನಂಬರ್ ಅನ್ನು ಬಿಡುದಿಲ್ಲ. ಅಲ್ಲಿ ದಲ್ಲಾಳಿ ಒಬ್ಬ ಇದ್ದಾರೆ, ಯಾವ ಹೆಸರು ಹೇಳಿಕೆ ಇಷ್ಟ ಪಡುದಿಲ್ಲ. ಅದು ಅಲ್ಲಿ ನೀವು ಗೊತ್ತಾಗುತ್ತೆ ಅಲ್ಲಿಗೆ. ಖಂಡಿತ ಸರ್, ಅವ್ರು ಹೇಳ್ತಾ ಇದ್ದಾರೆ ಈಗ ಅವರ ಗಮನಕ್ಕೆ ಬಂದಿದೆ. ಅವರ ಗಮನಕ್ಕೆ ಬಂದಿರುವ ನಿಟ್ಟಿನಲ್ಲಿ ಖಡಕ್ ವಾರ್ನಿಂಗ್ ಅನ್ನ ಕೊಡ್ತಾರೆ ಅಂತ ಅವರಾಗೆ ಹೇಳಿದ್ದಾರೆ. ಮುಂದಿನ ದಿವಸಗಳಲ್ಲಿ ಯಾವೆಲ್ಲ ಕ್ರಮ ಕೈಗೊಳ್ಬೇಕು ಅವ್ರು ಕೈಗೊಳ್ತಾರೆ ಸರ್. ಮುಂದಿನ ದಿವಸ ಆಗದಿದ್ರೆ ಮತ್ತೆ ಇದೇ ಸ್ಟುಡಿಯೋದಲ್ಲಿ ಕರೆದು ಕೇಳ್ತೀವಿ ಸರ್. ಯಾಕಂದ್ರೆ ತಹಸೀಲ್ದಾರ್ ಒಳ್ಳೆ ಜನ ಆಗಿರ್ಬೋದು, ಅದು ನಮ್ಮ ಪರಿಚಯದವರು. ಆದ್ರೆ ನಮ್ಮ ತಹಸೀಲ್ದಾರರು ರಾಯಪ್ಪ ತರವೇ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೊಂದು ಒಳ್ಳೆ ಹೆಸರು ಬರ್ತದೆ, ನಮಗೂ ಒಂದು ಖಂಡಿತ. ಓಕೆ ಸರ್, ಸ್ಪಂದನ ವಾಹಿನಿ ಜೊತೆ ಮಾತಾಡಿದಕ್ಕೆ ಧನ್ಯವಾದ ಸರ್. ಸರ್, ಈಗ ಕೇಳ್ತಾ ಇರುವಂತದ್ದು ಎಲ್ಲರೂ ನೆಮ್ಮದಿ ಕೇಂದ್ರದ್ದೇ, ಯಾವುದೇ ಕೆಲಸಗಳಲ್ಲಿ ನಡೀತಾ ಇಲ್ಲ. ಯಾಕೆ ಸರ್ ಈಗ ಆಗ್ತಾ ಇದೆ? ಜನರು ಕೇಳ್ತಾ ಇರುವಂತದ್ದು ನಮಗೆ ಸರಿಯಾಗಿ ಸರ್ವಿಸ್ ಕೊಡಿ, ಅಷ್ಟು ಸಾಕು. ಸರ್ವಿಸ್ ಕೊಡಿ, ಸರ್ವಿಸ್ ಕೊಡೋದಕ್ಕೆ ಯಾಕೆ ಈ ರೀತಿ ನಮ್ಮನ್ನ ಅಡ್ಡಾದಿಡ್ಡಿ ಓಡಾಡಿಸ್ತೀರಿ ಅನ್ನೋದು. ಅದೇ ಇವಾಗ ಒಂದು ಜನರುಗಳು ಹೇಳ್ತಾ ಇರುವಂಥದ್ದು ಏನು ದೂರ ಅಂದರೆ, ಅಲ್ಲಿರುವಂಥ ಸಿಬ್ಬಂದಿ ನಮಗೆ ಸರಿಯಾದಂಥ ಸ್ಪಂದನೆ ಮತ್ತು ತಿಳುವಳಿಕೆ ನೀಡ್ತಾ ಇಲ್ಲ ಅಂಥದ್ದು. ಅದರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ. ಇವಾಗ ದಲ್ಲಾಳಿಗಳಿದು ಹೇಳಿದರು, ಕೆಲವೊಂದು ಸಲ ಜನರೇ ದಲ್ಲಾಳಿಗಳನ್ನು ಬೆಳೆಸಿದ್ದಾರೆ ಅಂತ ನಾನು ಒಂದು ಕಡೆ ನಮ್ಮ ಸಿಬ್ಬಂದಿಗಳು ಬೆಳೆಸಿರ್ಬೋದು. ಬಟ್ ನನಗೆ ಆದಷ್ಟು ನಾನು ಬಂದ ಮೇಲೆ ದಲ್ಲಾಳಿ ಅಂತ ಹೇಳಿದ್ರೆ ಏನ್ ನಡೀತಾ ಇದ್ರೆ ಹಾಗಿದ್ರೆ ತಾಲೂಕು ಕಚೇರಿಯಲ್ಲಿ? ಏನಿಲ್ಲ, ಕೆಲವೊಬ್ರು ಎಲ್ಲೋ ಫಾರಿನ್ನಲ್ಲಿ ಇರ್ತಾರೆ, ಇಲ್ಲಿರುವಂಥವ್ರು. ಅವರು ಯಾರಿಗೋ ಒಬ್ಬನಿಗೆ ದಲ್ಲಾಳಿ ಕೊಟ್ಟು ದಾಖಲೆಗಳನ್ನು ಕೊಟ್ಟುಬಿಟ್ಟು ನಮ್ದು ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಕೊಂಬ ಅಂತ ಹೇಳ್ತಾರೆ. ಸ್ವತಃ ವ್ಯಕ್ತಿ ಇಲ್ಲದೆ ಹೆಂಗೆ ಇನ್ಕಮ್ ಸರ್ಟಿಫಿಕೇಟ್ ನೀವು ಕೊಡ್ತೀರಾ? ಯಾವ ದಾಖಲೆಗಳು ಮಾತ್ರ ಇದ್ರೆ ಸಾಕು, ಅಪ್ಲಿಕೇಶನ್ ಹಾಕ್ಬೋದು. ಅದಕ್ಕೆ ತಂಬ್ ಏನು ಬೇಕಾಗೋದಿಲ್ಲ. ಆಧಾರ್ ಕಾರ್ಡ್ಗೆ ಮಾತ್ರ ಆ ವ್ಯಕ್ತಿ ತಮ್ಮದು 5 ಏನಿದೆ ಅದೆಲ್ಲ ಐಡೆಂಟಿಫಿಕೇಶನ್ ತಗೊಳ್ಳೋದ್ರಿಂದ ಈ ರೀತಿ ಮಾಡ್ತಿದ್ದಾರೆ. ಬಟ್ ಇದು ಆಧಾರದ್ದೇನು ಹೇಳಿದಾರಲ್ಲ, ಅದು ಯಾರಂತ ನಾನು ಫೈಂಡ್ ಔಟ್ ಮಾಡಿಬಿಟ್ಟು, ನಾನು ಬಂದ ನಂತರ ಸುಮಾರು ಜನ ಇದ್ದರು ಇಲ್ಲಿ. ಬಂದ ನಂತರ ಅವರು, ನಾನು ಖಡಕ್ಕಾಗಿ ವಾರ್ನಿಂಗ್ ಮಾಡಿದೆ, ಇದು ನಾನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ, ನೀವು ಇಲ್ಲಿಂದ ಕಾಲು ಕಿತ್ತಬೇಕು ಅಂತ ಹೇಳಿದ್ದೆ. ಬಟ್ ನಾನು ನಾಡ ಕಚೇರಿಯಲ್ಲಿರುವಾಗ ಯಾರೂ ಅಲ್ಲಿ ಸುಳಿತಾ ಇರಲಿಲ್ಲ. ನಾನಿವಾಗ ಹೊಸದಾಗಿ ಈ ಕಡೆ ತಾಲೂಕು ಕಚೇರಿಯಲ್ಲಿ ಬಂದಿರೋದ್ರಿಂದ ಇವಾಗೇನಾದರೂ ಆ ರೀತಿ ಆಗಿದ್ದರೆ, ಮತ್ತೆ ಆ ರೀತಿ ಪುನರುದ್ಭವ ಆಗಿದ್ದರೆ, ನಾನು ಅವರಿಗೆ ನಮ್ಮ ಸಿಬ್ಬಂದಿಗಳಿಗೆ ಹೇಳಿಬಿಟ್ಟು ಶಿಸ್ತು ಕ್ರಮವನ್ನು ಕೂಡ ಕೈಗೊಳ್ತೇನೆ ಅವರ ಮೇಲೆ. ಓಕೆ ಸರ್, ಈಗ ಎರಡೇ ಕ್ವಶನ್ಸ್ ಹೇಳಿದಂಥ ವ್ಯಕ್ತಿಯವರು ಕೂಡ ಹೇಳಿದ್ದಾರೆ, ಭೂ ಪರಿವರ್ತನೆ ಆಗುವ ಸಂದರ್ಭದಲ್ಲಿ
ಲೈನ್ ಅಂತ ಏನಿದೆ ಅದು ಆದರೆ ಮಾತ್ರ ನಮಗೆ ಡೋರ್ ನಂಬರ್ ಕೂಡ ಸಿಗುವಂಥದ್ದು. ಇದನ್ನ ಸಡಿಲ ಮಾಡುವಂಥದ್ದು ಏನು ವ್ಯವಸ್ಥೆ ಇಲ್ವಾ ಹಾಗಿದ್ರೆ? ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ಕೂಡ ನಮ್ಮ ಉಡುಪಿ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಹೇಳಿದರು, ಇವಾಗ ಜನವರಿ ತಿಂಗಳಿನಲ್ಲಿ ಈ SLR ಅವರು ಈ ಭೂ ಪರಿವರ್ತನೆಯನ್ನು ಆನ್ಲೈನ್ ಮುಖಾಂತರ ಮಾಡಿದರು. ಅಂದರೆ ಯಾವುದೇ ಒಂದು ನಾವು ಫಸ್ಟಿಗೆ ತೊಗೊಂಬಂದಾಗ ಅದರಲ್ಲಿ ಸಾಧಕ ಬಾಧಕಗಳು ಇರ್ತವೆ. ಅಂದರೆ ಫಸ್ಟಿಗೆ ತೊಗೊಂಬಂದಾಗ ಅದಕ್ಕೆ ಇಂಥದ್ದೇ ಬೇಕು, ಸರ್ವರ್ ವರ್ಕ್ ಆಗಲಿಲ್ಲ, ಅಪ್ಲಿಕೇಶನ್ ಅಪ್ಲೈ ಆಗಲಿಲ್ಲ, ಅಥವಾ ಚಲನ್ ಜನ್ರೇಟ್ ಆಗಲಿಲ್ಲ. ಈ ರೀತಿ ಇವಾಗಲೂ ಕೂಡ ಸುಮಾರು ಸಮಸ್ಯೆಗಳು. ನಾವು ಯಾವುದೇ ಒಂದು ತಾಂತ್ರಿಕ ಸಮಸ್ಯೆ ಕಂಡು ಬಂದ ತಕ್ಷಣವೇ ಇಮಿಡಿಯೇಟಾಗಿ ಕ್ವೆಶನನ್ನು ಲಾಗೌಟ್ ಮಾಡ್ತೀವಿ. ಜಿಲ್ಲಾಧಿಕಾರಿಗಳು ಕೂಡ ಮಾಡ್ತಾಯಿದ್ದಾರೆ. ಬಟ್ ಅದು ಕೆಲವೊಂದು ಹಂತದಲ್ಲಿ ಇವಾಗೂ ಕೂಡ ಈ ಭೂ ಪರಿವರ್ತನೆದು ಇಲ್ಲಿ ಜಾಸ್ತಿ, ಯಾಕಂದರೆ ಇಲ್ಲಿ ಉಡುಪಿಯಲ್ಲಿ ರೂಲ್ ಮೈಂಡೆಡ್ ಪೀಪಲ್ ಆಗಿರೋದ್ರಿಂದ ಏನೇ ಮಾಡಬೇಕಾದ್ರೂ ನಾವು ರೂಲ್ಸ್ ಆಗಿ ಮಾಡೋಣ ಅನ್ನುವಂಥ ಒಂದು ಮನೋಭಾವದರಾಗಿರೋದ್ರಿಂದ ಇಲ್ಲಿ ಏನಾಗ್ತಾ ಇದೆ, ಈ ಹೊಸ ಇವಾಗ ಈ 2 ತಿಂಗಳಿದ್ದಂಥ ಕೆಲವೊಂದು ದಾಖಲೆಗಳನ್ನು ಇವಾಗ ತಂದು ಕೊಡಿ ಅಂತ ಕೇಳಿದಾಗ ಜನರಿಗೆ ಏನಾಗುತ್ತೆ, ಮತ್ತೆ 2 ತಿಂಗಳ ಮುಂದಕ್ಕೆ ಹೋಗುತ್ತೆ. ಹೌದಾ, ಅವರು ಕಟ್ಟಿಕೊಳ್ಳುತ್ತಿರುವಂಥದ್ದು ತಮ್ಮ ವಾಸ್ತವ್ಯದ ಉದ್ದೇಶಕ್ಕೆ ಮನೆಯನ್ನು ಕಟ್ಕೊಳ್ತಿರ್ತಾರೆ. ಇವ್ರಿಗೆ ಮಾತ್ರ ತಂದೆ, ಈ ದೊಡ್ಡವರು ವಾಣಿಜ್ಯ ಉದ್ದೇಶಕ್ಕೆ ಕಟ್ಟಿಕೊಳ್ಳುವಂಥವ್ರು ಅವ್ರಿಗೆ 1-2 ತಿಂಗಳು ಹೋದ್ರೂ ಅವರಿಗೆ ಅಷ್ಟು ಕಷ್ಟ ಏನಾಗಲಿಕ್ಕಿಲ್ಲ. ಆದ್ದರಿಂದ ಸಾಮಾನ್ಯ ಜನರಿಗೆ ತೊಂದರೆ ಆಗುತ್ತೆ ಅಂತ ಎಲ್ಲ ಶಾಸಕರು ಕೂಡ ಮೊನ್ನೆ ಸಭೆಯಲ್ಲಿ ಇದು ಮಾಡಿದ್ದಾರೆ. ಅದಕ್ಕೆ ತಕ್ಕಂತೆ ಇವಾಗ ಸರಳೀಕರಣವನ್ನು ಕೂಡ ಒಂದೊಂದು ಹಂತದಲ್ಲಿ ಮಾಡ್ತಾ ಇದ್ದಾರೆ. ಸರ್, ಈಗ ಇಲ್ಲಿ ಕೇಳ್ತಾ ಇರುವಂಥದ್ದು, ಆಗದ ಒಬ್ಬರು ಕಾಲರ್ ಕೂಡ ಹೇಳಿದ್ದಾರೆ, ಇವರಿಗೆ ಅನುದಾನ ಸಿಕ್ಕಿದೆ, ಯಾವಾಗ ನೋಡಿದ್ರು ನೆಟ್ವರ್ಕ್ ಸರಿ ಇರಲ್ಲ, ಸಿಸ್ಟಮ್ ಸರಿ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಹಾಗಿದ್ರೆ ಅನುದಾನ ಸಿಕ್ಕಿರುವಂತದ್ದು ಎಲ್ಲಿಗೋಯ್ತು ಹಾಗಿದ್ರೆ? ಇವಾಗ ನೀವು ಹೇಳಿದ್ರಿ ಓಕೆ ನಾವು ಒಪ್ಕೊಂತೀವಿ, ಅದು ನಮಗೆ ತಗೊಳಕ್ಕೆ ಬೇಕಿತ್ತು, ಕಂಪ್ಯೂಟರ್ ತಗೊಳ್ಬೇಕಿದ್ದು, ಅದು ಮಾಡ್ಬೇಕು, ಆದ್ರೆ ಮಾಡಿರುವಂತ ವ್ಯವಸ್ಥೆಯನ್ನು ಯಾಕೆ ಸರಿಯಾಗಿ ಮಾಡಿಲ್ಲ ಹಾಗಿದ್ರೆ? ಇವಾಗ ತಾಂತ್ರಿಕ ದೋಷ ಕಂಡು ಬಂದ ತಕ್ಷಣ ಅದಕ್ಕೊಬ್ರು ಡಿಸ್ಟ್ರಿಕ್ಟ್ ಕನ್ಸಲ್ಟೆಂಟ್ ಅಂತ ಇರ್ತಾರೆ. ನಾವು ಅವರಿಗೆ ಬಂದ ತಕ್ಷಣನೇ ಈ ರೀತಿ ಆದ ತಕ್ಷಣ ನಮ್ಮ ಆಪರೇಟರ್ಗಳು ಅದನ್ನ ಅವರಿಗೆ ಕ್ವೆಶನನ್ನು ಇದನ್ನು ಮಾಡಿಬಿಟ್ಟು ಇದು ಮಾಡ್ತಾರೆ. ಆ ನಂತರ ಅವರು ಈ ಅಲ್ಲಿ ಯಾರು ಇರ್ತಾರೆ, ರಾಜ್ಯ ಮಟ್ಟದಲ್ಲಿ ಒಂದು ಸಂಸ್ಥೆ ಇರುತ್ತೆ, BMC ಅಂತ ಇರುತ್ತೆ, AJSK ಅಂತ ಇರುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಅದಕ್ಕೆ ಅವರು ಇದು ಮಾತಾಡ್ತಾರೆ. ನಾವು ಕೂಡ ಅಲ್ಲಿ ಇರುವಂಥ ಕನ್ಸಲ್ಟೆಂಟಿಗೆ ಮಾತಾಡ್ತೀವಿ. ಬಟ್ ಅಲ್ಲಿ ಮಾತಾಡಿದಾಗೂ ಕೂಡ ನಮಗೆ ಕೆಲವೊಂದು ಸಮಸ್ಯೆಗಳು ಬಗೆಹರಿದೇ ಇರಲ್ಲ. ತಾಂತ್ರಿಕ ಕಾರಣಗಳಿಂದ ಈ ಸರ್ವರ್ ಸಮಸ್ಯೆ ಹೋದಾಗ ಅಲ್ಲಿ ನಮಗೆ ಜನರಿಗೆ ಕೂಡ ಸಮಸ್ಯೆ ಆಗ್ತಾಯಿದೆ. ನಮಗೂ ಕೂಡ ಕೆಲವೊಂದು ಆಪ್ರೇಟರ್ಗಳು ಬಂದು ಹೇಳ್ತಾರೆ, ಈಗ ಚಲನ್ ಜನ್ರೇಟ್ ಆಗೋದಿಲ್ಲ, ಕ್ಯಾಸ್ಟ್ ಇನ್ಕಮ್ ಅಪ್ಲಿಕೇಶನ್ ತೊಗೊಳೋದಿಲ್ಲ, ಜನರು ಗಲಾಟೆ ಮಾಡ್ತಾಯಿದ್ದಾರೆ ಸರ್ ಅಂತ. ಆವಾಗ ನೀವು ಒಂದು ಇದನ್ನು ಹಾಕಿ ಜನರು ನನ್ನ ಹತ್ರ ಬಂದರೆ ನನ್ನ ಹತ್ರ ಕಳಿಸಿ ಹೇಳಿ ತಿಳಿಸಿಬಿಟ್ಟು ಈ ರೀತಿ ಆಗಿದೆ ಅಂತ. ಅವರು ಮನವೊಲಿಯದೇ ಇದ್ದರೆ ತಹಸೀಲ್ದಾರನ್ನು ಹೋಗಿ ಕಾಣಿ ಅಂತ ನಾನು ಹೇಳ್ತೀನಿ. ನನ್ನ ಹತ್ರ ಬಂದಾಗ ನಾನು ಈ ರೀತಿ ತಾಂತ್ರಿಕ ದೋಷ ಇದೆ, ನಮ್ಮ ಹಂತದಲ್ಲಿ ಇದ್ದರೆ ನಾವು ಮಾಡ್ಬೋದು, ಅದಕ್ಕೆ ಒಬ್ಬರು ತಾಂತ್ರಿಕ ಪರಿಣಿತರಂತ ನೇಮಕ ಮಾಡಿರ್ತಾರೆ, ಅವರಿಂದ ಆಗುವಂಥದ್ದು ಅಂತ ನಾವು ಹೇಳ್ತೀವಿ. ಓಕೆ ಸರ್, ನಿಮ್ಮ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಬ್ರೇಕ್. ತಾಲೂಕು ತಕರಾರು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ಈಗ ಪ್ರತಿಯೊಬ್ಬರು ಹೇಳ್ತಾ ಇರುವಂಥದ್ದು ನೆಮ್ಮದಿ ಕೇಂದ್ರ, ಅಲ್ಲಿ ಯಾವುದೇ ವ್ಯವಸ್ಥೆ ಸರಿ ಇಲ್ಲ, ಅಲ್ಲಿ ಜನ ಏನ್ ಮಾಡ್ತಿದ್ದಾರೆ. ಸೊ ಇಷ್ಟೆಲ್ಲ ಆಗೋದಕ್ಕೆ ನೀವೊಂದು CCTV ಅಳವಡಿಕೆ ಆಗಿರ್ಬೋದು, ಇಂಥದ್ದು ಮಾಡಿದ್ರೆ ನೀವು ಕೂತಲ್ಲೇ ಇಂಥದ್ದನ್ನು ಅಬ್ಸರ್ವ್ ಮಾಡ್ಬೋದು. ನೀವು ಹೇಳ್ತಿದ್ದೀರಾ ನನಗೆ ಟೈಮ್ ಸಿಗಲ್ಲ, ನಾನು ಬೇರೆಡೆ ಹೋಗ್ತಾ ಇರ್ತೀನಿ, ನಾಡ ಕಚೇರಿ ಅಥವಾ ಇನ್ಯಾವುದೋ ಸರ್ವೆ ಅಂತ ಈ ಥರ ಹೋಗ್ತಾ ಇರ್ತೀನಿ, ಸೊ ನಮಗೆ ಅಲ್ಲಿ ಗೊತ್ತಾಗೋದಿಲ್ಲ. ಸೊ CCTV ಮಾಡಿದ್ರೆ ಈಗ ಮೊಬೈಲಲ್ಲೇ ನೋಡುವಂಥ ವ್ಯವಸ್ಥೆನೂ ಇದೆ. ಸೊ ಅಂತ ಮಾಡುವ ಪ್ರಯತ್ನ ಮಾಡ್ತೀರಾ ಹೇಗೆ ಅಂತ? ಮಾಡ್ತೀವಿ. ಇನ್ನೂ ಒಂದು 10-15 ದಿನಗಳಲ್ಲಿ ನಮ್ಮದು ಇನ್ನೂ ಆ ನಾಡ ಕಚೇರಿಯಿಂದ ತಾಲೂಕು ಕಚೇರಿಗೆ ಈ ಆಧಾರ್ ಕೌಂಟ್ರು ಮತ್ತು AJSK ಎಲ್ಲ ಕೌಂಟ್ರುಗಳು ಬರ್ತವೆ. ಅದಾದ ನಂತರ ನಮಗೆ ಒಂದೇ ಕಡೆ ಒಂದು ವ್ಯವಸ್ಥೆ ಆಗೋದ್ರಿಂದ ನಾವು ನೆಕ್ಸ್ಟು ಇನ್ನೂ 10-15 ದಿನದಲ್ಲಿ CCTV ಕ್ಯಾಮ್ರಾ ಅಳವಡಿಸಿಬಿಟ್ಟು ಈ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವಂಥ ಸಿಬ್ಬಂದಿಗಳ ಮೇಲೆ ನಾವು ನಿಗಾವನ್ನು ಇಡ್ತೀವಿ. ಓಕೆ ಸರ್, ನೆಮ್ಮದಿ ಕೇಂದ್ರದಲ್ಲಿ ಈಗಾಗಲೇ 36 ಇಲಾಖೆಗಳು ಜಾಯಿಂಟ್ ಆಗಬೇಕು, ಆದರೆ ಮಾತ್ರ ಅದು ಸಂಪೂರ್ಣ ತಾಲೂಕು ಅಂತ ಆಗುವಂಥದ್ದು. ನೀವೀಗಾಗಲೇ ಹೇಳಿ 30ರಿಂದ 34 ಅಂತ. ಆ ಕಚೇರಿಗಳು ಯಾವಾಗ ಬರುತ್ತೆ ಹಾಗಿದ್ರೆ? ಅಂದರೆ ಆ ಕಚೇರಿಗಳು ಬರಬೇಕಂದ್ರೆ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗಬೇಕು, ಅಲ್ಲಿ ಹುದ್ದೆಗಳು ಸೃಜನೆ ಆಗಬೇಕು, ಕಚೇರಿಗಳು ಸೃಜನೆ ಆಗಬೇಕು. ಆ ಸೃಜನೆ ಆದ ನಂತರ
ಅಲ್ಲಿ ಅನುದಾನ ಕೂಡ ಬಿಡುಗಡೆ ಆಗಬೇಕು, ಕಟ್ಟಡಗಳು ಕೂಡ ಆಗಬೇಕು. ಆವಾಗ ಮಾತ್ರ ಇಲ್ಲಿ ನಮ್ಮ ಕಾಪು ತಾಲೂಕು ಅನ್ನುವಂಥದ್ದು ತಾಲೂಕಿನ ಎಲ್ಲ ಕಚೇರಿಗಳು ಬಂದಾಗ ಮಾತ್ರ ಸಂಪೂರ್ಣವಾಗಿ ಇಲ್ಲಿ ತಾಲೂಕು ಅನ್ನುವಂಥದ್ದು ಒಂದು ಇದು ಕೇವಲ ರಾಜ್ಯ ಸರ್ಕಾರ ಇಂದಿದ್ದಂತ ರಾಜ್ಯ ಸರ್ಕಾರ ಜನರ ಕಣ್ಣಿಗೆ ಮಣ್ಣೆರ್ಚಿರುವ ಕೆಲಸ ಮಾಡ್ತಿದೆ ಅಂತ ಜನರು ಹೇಳ್ತಿದ್ರು. ಈಗಾಗಲೇ ಕಾಲರ್ ಒಬ್ರು ಹೇಳಿರುವಂತದ್ದು, ಯಾಕೆ ಬೇಕಿತ್ತು ಹಾಗಾದ್ರೆ ತಾಲೂಕು? ನಾನು ಉಡುಪಿಯನ್ನ ಅವಲಂಬಿಸ್ತಾ ಇದ್ರು, ಯಾಕೆ ಬೇಕಿತ್ತು ಇವರಿಗೆ? ಎಂತ ಫೆಸಿಲಿಟಿ ಇಲ್ಲ ಆದ್ರೆ ಏನಕ್ಕೆ ಬೇಕು ತಾಲೂಕು ಆಫೀಸು? ಅಂದ್ರೆ ಯಾವುದೇ ಒಂದು ಇದು ಸೃಜನೆ ಆಗಬೇಕಂದ್ರೆ ತಳಮಟ್ಟದಿಂದನೇ ಅದು ಆಗಬೇಕಾಗತ್ತೆ. ಹೌದಾ? ಇವಾಗ ನಾವು ಆಧಾರ್ ಕಾರ್ಡ್ಗಳನ್ನ ಓಕೆ ಸರ್, ನಿಮ್ ಜೊತೆ ಮಾತಾಡ್ತೀನಿ. ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹರೀಶ್ ಅಂತ ಹೇಳಿ ಕಾಪುವಿಂದ. ಓಕೆ ಸರ್, ನಿಮ್ಗೆ ಏನಾದ್ರೂ ಸಮಸ್ಯೆ ಆಗಿದ್ಯಾ ಸರ್? ಸಮಸ್ಯೆ ನಾವಂತ ಹೇಳಿದ್ರೆ ಈಗ ಕಾಪು ತಾಲೂಕು ಆಗ್ತಾ ಇದೆ ಇವಾಗ. ತಾಲೂಕು ಘೋಷಣೆ ಆಗಿದೆ ಸರ್, 2-3 ತಿಂಗಳಿಂದ ಕೆಲಸ ಮಾಡ್ತಿದ್ದಾರೆ ಕಚೇರಿಯಲ್ಲಿ. ಹೌದು, 2-3 ತಿಂಗಳು. ಆದ್ರೆ ಕಾಪು ಅಲ್ಲಿ ಕೊಪ್ಪಳಂಗಡಿಯಿಂದ ನಾವು ಬೀಚಿಗೆ ಹೋಗುವ ರಸ್ತೆಯಲ್ಲಿ ಹೋದ್ರೆ ನಮ್ಗೆ ಅಲ್ಲಿ ರಾಮನಗರ ಅಂತ ಹೇಳಿ ಸಿಗತ್ತೆ. ಅಲ್ಲಿ ಸಾಧಾರಣವಾಗಿ ಒಂದು ಕಿಲೋಮೀಟರ್ ವ್ಯಾಪ್ತಿ, 2 ಕಿಲೋಮೀಟರ್ ವ್ಯಾಪ್ತಿ ತನಕನು ರೋಡೇ ಇಲ್ಲ ಅಲ್ಲಿ. ಸಾಧಾರಣ ಇದು ನಮ್ಗೆ ಗೊತ್ತಿದ್ದ ಲೆಕ್ಕದಲ್ಲಿ ಒಂದು 40 ವರ್ಷದಿಂದ ನಾವು ಅಲ್ಲಿ ಜೀವನ ಮಾಡ್ತಿದ್ದೇವೆ. ನನ್ಗಿಂತ ನನ್ನ ಹಿರಿಯರು ಕೂಡ ಅಲ್ಲೇ ಜೀವನ ಮಾಡಿದವರು. ಅಲ್ಲಿಂದ ಇಲ್ಲಿ ತನಕ ಬರ್ಬೇಕಾದ್ರೆ ಒಂದು ಪೇಷಂಟ್ ಇದ್ರು ಕೂಡ ವೀಲ್ ಚೇರ್ ಅಲ್ಲೇ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಅವರನ್ನು ಚೇರ್ ಅಲ್ಲಿ ಕೂತ್ಕೊಂಡು ಬೇರೆಯವರು ಎತ್ಕೊಂಡು ಹೋಗಿ ಆಂಬುಲೆನ್ಸ್ ಎಲ್ಲಿ ತನಕ ಬರ್ತದೆ ಅಲ್ಲಿ ತನಕ ಅವರನ್ನು ಹೊತ್ಕೊಂಡು ಬರ್ಬೇಕು. ತಾವು ನೋಡ್ಬೋದು, ತಾವು ಅಲ್ಲಿ ಸೀದಾ ಹೋದ್ರೆ ಅಲ್ಲಿ ನಿಮ್ಗೆ ಗೊತ್ತಾಗ್ತದೆ ಅಲ್ಲಿನ ಪರಿಸ್ಥಿತಿ ಹೇಗೆ ಉಂಟಂತ ಹೇಳ್ಕೊಂಡು. ಖಂಡಿತ. ನಿಮಗೆ ತಾಲೂಕು ಕಚೇರಿಯಿಂದ ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ ಸರ್? ಇವಾಗ ನಾವು ಮೇನ್ ಮಾಡ್ತಾ ಇರುವಂತದ್ದು ತಾಲೂಕು. ಹೌದು, ನಾವ್ ಯಾಕಂತ ಹೇಳಿದ್ರೆ ಇಲ್ಲಿ ತಹಶೀಲ್ದಾರ್ ಇದ್ದಾರೆ, ಅದಕ್ಕಾಗಿ ನಾವು ಇದನ್ನ ಇವಾಗ ಮಾತಾಡ್ತಾ ಇದ್ದೇವೆ. ಇದಕ್ಕಾಗಿ ಬೇರೆ ಇಷ್ಟ ತನಕ ಯಾರು ಅದರ ಹಿಂದೆ ಬಿದ್ದವರು ಇಲ್ಲ ಅಂತ ಕಾಣುತ್ತೆ ನಮ್ಗೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ರು ಎಲೆಕ್ಷನ್ ಬಂದಾಗ ನಿಮ್ಗೆ ಎಲ್ಲಾ ಕೆಲಸ ಮಾಡ್ತೇವೆ ಅಂತ ಹೇಳ್ತಾರೆ. ಅಲ್ಲಿ ಸಾಧಾರಣವಾಗಿ ಒಂದು 6 ಗಂಟೆ ಹೊತ್ತಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, 5 ಗಂಟೆ ಹೊತ್ತಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಎಷ್ಟೋ ಜನ ಶಾಲಾ ಮಕ್ಕಳು ಕೆಲ್ಸಕ್ಕೆ ಹೋಗುವವರು ಎಲ್ಲ ಕಾಲ್ದಾರಿಯಲ್ಲಿ ಹೋಗುದು. ಒಬ್ರ ತೋಟದಿಂದನೇ ಮತ್ತೊಬ್ರು ಪಾಸ್ ಆಗ್ತಾ ಹೋಗ್ತಾರೆ. ಅಲ್ಲಿ ಹಾವುಗಳದ್ದು ಎಲ್ಲ ಪ್ರಾಬ್ಲಮ್ ಉಂಟು ಎಲ್ಲ. ಅಲ್ಲ ಸರ್, ಎಲ್ಲ ಪಕ್ಷಗಳು ಅಷ್ಟೇ ಎಲೆಕ್ಷನ್ ಬರೋ ಟೈಮಲ್ಲಿ ಅದ್ ಮಾಡ್ತೀವಿ, ಇದು ಯಾವ ಪಕ್ಷಗಳನ್ನ ಬ್ಲೇಮ್ ಮಾಡುವಂಗಿಲ್ಲ ಸರ್ ಇಲ್ಲಿ. ಯಾಕಂದ್ರೆ ಜನರ ಸಮಸ್ಯೆ ಯಾರಿಗೆ ಬೇಕಾಗಿಲ್ಲ. ಪಕ್ಷಗಳನ್ನು ಬ್ಲೇಮ್ ಮಾಡೋದಲ್ಲ, ಸಾರ್ವಜನಿಕ ಹಿತಾಸಕ್ತಿ ಮೇಲೆ ನಾನು ಇವಾಗ ಮಾತಾಡ್ತಿರೋದು. ನಾನು ಇವಾಗ ಪ್ರಾಪರ್ ಆಗಿ ಇವಾಗ ಅಲ್ಲಿ ಇಲ್ಲ. ಆಕ್ಚುಲಿ ನಾನು ಅಲ್ಲೇ ಇದ್ದವನು, ಇವಾಗ ನಾನು ಬೇರೆ ಕಡೆಯಲ್ಲಿದ್ದೇನೆ. ಆದ್ರೂ ಈಗ್ಲೂ ನಾನು ತಿಂಗಳಿಗೆ ಒಂದು 2 ಸಲನ 3 ಸಲನ ಬಂದು ಹೋಗ್ತಾ ಇರ್ತೇನೆ. ನಾವು ಎಲ್ಲೋ ಗಾಡಿ ನಿಲ್ಸಿ ನಡ್ಕೊಂಡು ಹೋಗ್ತೇವೆ, ನಮ್ಗೆ ಪ್ರಾಬ್ಲಮ್ ಆಗುದಿಲ್ಲ. ಆದ್ರೆ ಅಲ್ಲಿ ಜೀವನ ಮಾಡ್ತಿರುವವರಿಗೆ ಪ್ರಾಬ್ಲಮ್ ಆಗ್ತಾ ಉಂಟು, ಅದನ್ನ ನಾವು ನೋಡಿದ್ದೇವೆ. ಹಾಗಾಗಿ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಈಗ ಹೇಳ್ತಾ ಇರೋದು ಇವಾಗ. ಖಂಡಿತ ಸರ್, ಇದಕ್ಕೆ ಕೂಡ ನಾವು ಒಂದು ಸ್ಪಂದನೆಯನ್ನ ಕೊಡ್ಲಿಕ್ಕೆ ತಯಾರಿದ್ದೀವಿ. ನಾವು ಜನರ ಸಮಸ್ಯೆ ಏನನ್ನು ಬೇಡ ಅಂತ ಅನ್ನಲ್ಲ. ಯಾಕಂದ್ರೆ ಈ ಸ್ಪಂದನ ಚಾನಲ್ ಮೂಲಕ ನಾನು ಕೇಳ್ತಿರೋದು ಇಷ್ಟೇ, ನಾನು ನಿಮ್ಗೆ ನೀವು ಹೋಗಿ ಒಮ್ಮೆ ನೋಡ್ಕೊಂಡ್ರು ಕೂಡ ಉಂಟು ನೋಡಿ, ನಿಮ್ಮ ವರದಿಗಾರರು ಯಾರಾದ್ರೂ ಹೋಗಿ, ಕ್ಯಾಮ್ರಾಮನ್ ಹೋಗಿ, ನಿಮ್ಗೆ ಅಲ್ಲಿ ಪರಿಸ್ಥಿತಿ ಹೇಗುಂಟು ಅಂತ ಹೇಳಿ ಗೊತ್ತಾಗ್ತದೆ. ಪಕ್ಕದಲ್ಲಿ ಒಂದು ಪ್ರೈವೇಟ್ ರೋಡ್ ಉಂಟು. ಆ ರೋಡ್ ಹೇಗುಂಟಂತ ಹೇಳಿದ್ರೆ ನೀವು ನಕ್ಸಲ್ ಏರಿಯಾದಲ್ಲಿ ನೀವು ಹೋದಾಗೆ ಕಾಣ್ತವೆ ನಿಮ್ಗೆ. ಇತ್ತೀಚೆಗೆ ನಮ್ಮ ಒಬ್ರು ಹೇಳಿದ್ರು, ಅಲ್ಲಿ ರಾಯಪ್ಪ ಅಂತ ಹೇಳಿ ಅಲ್ಲಿ ಆಫೀಸರ್ ಇದ್ದಾರೆ ನೋಡಿ ಅಲ್ಲಿ. ಹೌದು ಸರ್, ಅವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ. ಅವರು ಹೇಳಿದ್ರಂತೆ, ನೀವಿಲ್ಲಿ ಹೇಗೆ ಜೀವನ ಮಾಡ್ತಾ ಇದ್ದೀರಿ, ಇದು ರೋಡಾ ಇದು ಅಂತ ಹೇಳಿದ್ರಂತೆ. ಇದು ಇತ್ತೀಚೆಗೆ ನಡೆದ ಘಟನೆ, ಒಂದು ಸಾಧಾರಣ ಒಂದು 4-5 ದಿನದ ಒಳಗೆ ಅವರು ಗಾಡಿಯಲ್ಲಿ ಬಂದು ಕೇಳಿದ್ರಂತೆ, ಇದು ರೋಡಾ ಇದು, ನೀವಿಲ್ಲಿ ಹೇಗೆ ಇರ್ತೀರಿ ಅಂತ ಹೇಳಿದ್ರಂತೆ. ಅದನ್ನ ಒಬ್ರು ನಮ್ಮ ಪರಿಚಯದೊಬ್ರು ಹೇಳಿದ್ರು. ಅಲ್ಲ ಸರ್, ತಾಲೂಕು ಅಂತ ಘೋಷಣೆ ಆಗಿದೆ, ಎಲ್ಲ ಆಗಿದೆ ಸರ್, ಕಾಪೆ ಡೆವಲಪ್ಮೆಂಟ್ ಆಗಿಲ್ಲ. ಆದ್ರೂ ಕೂಡ ಹೇಳೋದು, ನಾವಿಲ್ಲಿ ಇರುವುದು ಮುನ್ಸಿಪಾಲಿಟಿ ಏರಿಯಾದಲ್ಲಿ. ಸೊ ನಮ್ಗೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರತಿ ಮನೆಗೆ ರೋಡ್ ಉಂಟು. ಎಲ್ಲಿ ಕಾಲ್ದಾರಿ ಇದ್ದದನ್ನು ಆ ಕಡೆ ಈ ಕಡೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ರೋಡ್ ಮಾಡಿದ್ದಾರೆ. ಹೊಳೆ ಬದಿಯಲ್ಲೂ ಕೂಡ ಅಷ್ಟೊಂದು ಸಣ್ಣ ನೀರಾವರಿ ಯೋಜನೆ ಮುಖಾಂತರ ಎಲ್ಲ ಮಾಡ್ಕೊಂಡು ರೋಡ್ ಮಾಡಿದ್ದಾರೆ, ನಾವು ನೋಡ್ಬಹುದು. ಓಕೆ ಸರ್, ನಿಮ್ಮ ಈ ಒಂದು ಸಮಸ್ಯೆ ಖಂಡಿತವಾಗಿ ಒಂದು ಸ್ಪಂದನೆಯನ್ನ ನೀವು ಇವಾಗ ಜನಪ್ರತಿನಿಧಿಗಳಿಗೆ ತಲುಪಿಸ್ಬೇಕಾದ್ರೆ ಸ್ಪಂದನ ವಾಹಿನಿ ಮೂಲಕನೇ ನೀವು ತಲುಪಿಸ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿಯ ಜನರ ಜೀವನ ಹೇಗುಂಟಂತ ಹೇಳಿದ್ರೆ ನೀವು ಒಮ್ಮೆ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ. ಸರಿ ಸರ್, ಖಂಡಿತವಾಗಿ ನಾವು ಅದಕ್ಕೆ ಪ್ರಯತ್ನ ಪಡ್ತೀವಿ ಸರ್. ಒಂದು ನಿಮ್ಮ ಸಮಸ್ಯೆ ಏನಿದೆ ಅದಕ್ಕೆ ನಾವು ಸ್ಪಂದನೆಯನ್ನ ಕೊಡ್ಲಿಕ್ಕೆ ಖಂಡಿತವಾಗಿಯೂ ತಯಾರಿದ್ದೀವಿ. ಅದನ್ನ ಒಂದು ಜನರಿಗೆ ಜೊತೆಗೆ ವಾಹಿನಿಯ ಮೂಲಕ
ರಾಜ್ಯಕ್ಕೆ ತಿಳಿಸುವಂತ ಪ್ರಯತ್ನವನ್ನ ಖಂಡಿತವಾಗಿ ಮಾಡ್ತೀವಿ ಸರ್. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಿಮಗೆ ಒಂದು ಅಲ್ಲಿ ರೋಡಿಗೆ ಬರುತ್ತೆ ಅನ್ನುವ ಭರವಸೆಯನ್ನ ನಾವು ಕೊಡ್ಲಿಕ್ಕೆ. ನೀವು ನೋಡ್ಬೋದು ಕೊಪ್ಪಳಂಗಡಿ ಮುಖಾಂತರವಾಗಿ ಬೀಚಿಗೆ ಹೋಗೋ ನೀವು ರೋಡ್ ಅಲ್ಲಿ ನೀವು ಹೋದ್ರೆ ಒಂದು ಸಾಧಾರಣ ಒಂದು 500 ಮೀಟರ್ ಸ್ವಲ್ಪ ಮುಂದೆ ಬಂದ್ರೆ ನೀವು ಅಲ್ಲಿ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ರಾಮನಗರ ಅಂತ ಹೇಳಿ ಒಂದು ಬೋರ್ಡ್ ಉಂಟು. ಆ ರಾಮನಗರ ಅಂತ ಹೇಳಿ ಬೋರ್ಡ್ ಖಾಲಿ ರಾಮನಗರ ಅಂತ ಮಾತ್ರ ಬೋರ್ಡ್ ಇರೋದು, ಮತ್ತೆ ಅಲ್ಲಿ ಡೆವಲಪ್ಮೆಂಟ್ ಆದದ್ದು ಏನೂ ಇಲ್ಲ. ಖಂಡಿತ. ಓಕೆ ಸರ್, ನಾವು ಮುಂದಿನ ದಿವಸಗಳಲ್ಲಿ ಇದಕ್ಕೆ ಸಂಬಂಧಪಟ್ಟವರ ಗಮನಕ್ಕೆ ಖಂಡಿತವಾಗಿ ತರ್ತೀವಿ ಸರ್. ಅದು ಅಲ್ಲದೆ ಅಲ್ಲಿ ಕೊಪ್ಪಳಂಗಡಿಯಿಂದ ಸಣ್ಣ ಮಕ್ಕಳೆಲ್ಲ ನಡ್ಕೊಂಡು ಬರ್ತಾರೆ, ಶಾಲೆಯಿಂದ ಬರೋ ಮಕ್ಕಳು. ಅಲ್ಲಿ ಅಕ್ಕಪಕ್ಕದಲ್ಲಿ ಕಾಡು ಇದ್ದ ಹಾಗೆ ಉಂಟು. ಓಕೆ ಸರ್, ಸ್ವಲ್ಪ ಇದು ಮಾಡ್ಬೇಕಾಗ್ತದೆ. ಖಂಡಿತ ಮಾಡ್ತೀವಿ ಸರ್, ಖಂಡಿತ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ನಾವು ತಹಶೀಲ್ದಾರ್ ಅಲ್ಲಿ ಕೂಡ ಅದನ್ನು ವಿನಂತಿ ಮಾಡ್ತಿರೋದು ಅಷ್ಟೇ. ಆಯ್ತು, ನಾನು ಮುಖ್ಯಾಧಿಕಾರಿ ಜೊತೆ ಮಾತಾಡಿಬಿಟ್ಟು ಅದನ್ನ ಬಗೆಹರಿಸುವಂತ ಪ್ರಯತ್ನ ಮಾಡ್ತೀನಿ. ನೀವು ಮಾಡ್ಲೇಬೇಕು ಸರ್ ಇದನ್ನು. ಆಯ್ತು, ಅದನ್ನ ನಾನು ಸ್ಪಾಟ್ ವಿಸಿಟ್ ಮಾಡಿಬಿಟ್ಟು ಅದು ಏನಿದೆ, ಪಟ್ಟಾದ ಜಾಗನ ಅಥವಾ ರಸ್ತೆ ಇದೆಯಾ, ಕಾಲುದಾರಿ ಇದೆಯಾ, ಅದನ್ನು ಏನ್ ಮಾಡಿಬಿಟ್ಟು ರಸ್ತೆ ಮಾಡಕ್ ಸಾಧ್ಯ ಆಗುತ್ತಾ ಅಂತ ಮುಖ್ಯಾಧಿಕಾರಿ ಜೊತೆ ಮಾತಾಡಿಬಿಟ್ಟು ಮಾಡಿದ್ರೆ ಅಲ್ಲಿ ಎಷ್ಟೋ ಜನಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ಅದು ಪರಿಹಾರ ಆಗ್ತದೆ. ಕುಡಿಯುವ ನೀರಿಲ್ಲ. ಓಕೆ ಸರ್, ಹಳ್ಳಿ ತರ ಇದೆ, ಹಳ್ಳಿ ತರ. ಓಕೆ, ಖಂಡಿತ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಡೆವಲಪ್ಡ್ ಅಂತ ಹೇಳ್ತೇವೆ, ಬಟ್ ಡೆವಲಪ್ಡ್ ಆಗ್ಲಿಲ್ಲ ಅದು. ಓಕೆ ಸರ್, ಖಂಡಿತವಾಗಿ ಅಲ್ಲಿ ಅಭಿವೃದ್ಧಿ ಪಡಿಸುವಂತ ಪ್ರಯತ್ನಕ್ಕೆ ನಾವು ಕೂಡ ಕೈ ಹಾಕ್ತಿದ್ದೀವಿ. ಸೊ ನಿಜವಾಗ್ಲೂ ಇದಕ್ಕೆ ಯಾರು ಹೊಣೆ ಅನ್ನೋದನ್ನ ಕೂಡ ನಾವು ನೋಡ್ತೀವಿ. ಅದಕ್ಕೆ ಸಂಬಂಧಪಟ್ಟವರು ಯಾರಿದ್ದಾರೆ ಅವರ ಗಮನಕ್ಕೆ ತರುವಂತ ಪ್ರಯತ್ನ ಕೂಡ ನಡೆಸ್ತೀವಿ ಸರ್. ಥ್ಯಾಂಕ್ ಯು ಸ್ಪಂದನ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ. ಸರ್, ಈಗಾಗಲೇ ಅವರು ರೋಡ್ ವ್ಯವಸ್ಥೆ ಒಂದು ಕೂಡ ಹೇಳಿದ್ರು, ಅದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೊಂದು ಗಮನಕ್ಕೆ ತಂದು ಅದನ್ನ ವ್ಯವಸ್ಥೆ ಸರಿ ಮಾಡಿಸುವಲ್ಲಿ ನೀವು ಕೂಡ ಜವಾಬ್ದಾರಿ ವಹಿಸಬೇಕಾಗತ್ತೆ ಸರ್. ಆಯ್ತು, ನಮ್ಮ ಹಂತದಲ್ಲಿ ಏನಿದೆ ನಾವು ಅದನ್ನ ನಮ್ಮ ಕಾರ್ಯವನ್ನು ಮಾಡ್ತೀವಿ ಮತ್ತು ಅವರಿಗೂ ಕೂಡ ನಾವು ನಿರ್ದೇಶನವನ್ನು ಕೊಟ್ಟುಬಿಟ್ಟು ಮಾಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಓಕೆ ಸರ್, ಈಗ ಕಾಪುದು ತಾಲೂಕು ಕಚೇರಿಯ ಒಂದು ಪ್ರಾಬ್ಲಮ್ ಆದರೆ ಹಾಸ್ಪಿಟಲ್ ಅನ್ನ ಮೇಲ್ದರ್ಜೆಗೆ ಮಾಡಬೇಕು ಅನ್ನೊಂದು ಪ್ರಯತ್ನ ಕೂಡ ನಡೀತಾ ಇದೆ, ಮಾಡಬೇಕು ಅನ್ನೋದು ಕೂಡ ಆಗಿದೆ. ಅದು ಯಾಕೆ ಇನ್ನೂ ಆಗ್ತಾ ಇಲ್ಲ? ಮೇಲ್ದರ್ಜೆಗೆ ಯಾಕೆ ಏರಿಸ್ತಾ ಇಲ್ಲ? ತಾಲೂಕಾಗಿದೆ, ಕಾಪು ಅಭಿವೃದ್ಧಿ ಆಗ್ತಾ ಇದೆ, ಆಸ್ಪತ್ರೆ ಇಲ್ಲದಿದ್ರೆ ಏನು ಸರ್, ಜನಗಳು ಹೇಗೆ ಬದುಕಲಿ? ರೋಗ ಬಂದರೆ ಎಲ್ಲಿಗೆ ಹೋಗಲಿ? ಉಡುಪಿಗೆ ಓಡ್ಕೊಂಡು ಬರಲಾ? ಇವಾಗ ಮೊದಲಿದ್ದಂಥ ಈ ಹಾಸ್ಪಿಟ್ಲು ಇವಾಗೂ ಸ್ವಲ್ಪ ಉತ್ತಮವಾದಂಥ ಒಂದು ಕಟ್ಟಡವನ್ನು ಹೊಂದಿಬಿಟ್ಟು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಇವಾಗ ಇನ್ನೂ ಅದು ಮೇಲ್ದರ್ಜೆಗೆ ಏರಿದರೆ ಅದಕ್ಕೆ ಅನುದಾನ ಬಿಡುಗಡೆ ಆಗಿಲ್ವಾ, ಅಥವಾ ಅದು ಯಾವ ಹಂತದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅನ್ನೋದನ್ನು ಇವಾಗ ನಮ್ಮ ಹಂತದಲ್ಲಿ ಅದು ಬರೋದಿಲ್ಲ. ನಮ್ಮ ಕಂದಾಯ ಇಲಾಖೆ ಹಂತದಲ್ಲಿ ನಾವೇನಾದರೂ ಕೆಲವೊಂದು ಲೋಪದೋಷಗಳಾದರೆ ಸರಿಪಡಿಸಿಬಿಟ್ಟು ಬರ್ಬೋದು. ಅದರಲ್ಲಿ ಲೋಪದೋಷಗಳಿಲ್ವಾ ಸರ್? ಹಾಗಿದ್ರೆ ಇದುವರೆಗೂ ನಮ್ಗೆ ಯಾವುದೇ ಅಂಥ ಕಂಪ್ಲೇಂಟ್ ದೂರುಗಳು ಬಂದರೆ ನಾವು ಅದನ್ನು ಕಂಡುಹಿಡಿದು ಬಿಟ್ಟು ಅದು ಯಾರು ತಪ್ಪು ಮಾಡಿದ್ದಾರೆ, ಏನಾಗಿದೆ ಲೋಪದೋಷ, ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀವಿ ನಾವು. ಓಕೆ, ಖಂಡಿತ ಸರ್. ನೀವು ಈ ವರ್ಷ ನಡೆದಂಥ ಅತಿವೃಷ್ಟಿ ಅಂದರೆ ನೆರೆಯಿಂದ ಆದಂಥ ತೊಂದರೆಯಿಂದ, ಮಳೆಯಿಂದಾಗಿ ಅತಿವೃಷ್ಟಿ ಏನು ಸಂಭವಿಸಿತು, ಸ್ವಲ್ಪ ಮಟ್ಟಿನ ಪ್ರಯತ್ನವನ್ನು ತಾಲೂಕು ಕಚೇರಿ ವಹಿಸಿಕೊಂಡಿದೆ. ಅದರಲ್ಲೂ ನೀವು ತಹಶೀಲ್ದಾರರು ಹೆಚ್ಚಿನ ಗಮನ ಹರಿಸಿದ್ದಾರೆ. ನಿಮಗೆ ಮೊದಲಿಗೆ ಅಭಿನಂದನೆ. ಯಾಕಂದರೆ ಕಾಪು ಜನತೆಯ ಈ ಒಂದು ಇದಕ್ಕೆ ನೀವು ಸ್ಪಂದಿಸಿರೋದಕ್ಕೆ ಜನರು ಕೂಡ ಒಳ್ಳೆಯ ಪ್ರಶಂಸೆಯನ್ನು ಕೊಡ್ತಿದ್ದಾರೆ. ಸೊ ಯಾವ ರೀತಿ ಇನ್ನಷ್ಟು ಡೆವಲಪ್ಮೆಂಟ್ ಮಾಡಬೇಕು ಸರ್, ನೆರೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಕ್ರಮವನ್ನು ಕೈಗೊಂಡಿದ್ದೀರಾ, ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂತ? ಮೊದಲನೇದಾಗಿ ನಮಗೆ ಈ ಜುಲೈ 7, 8, 9ನೇ ತಾರೀಕಿನಂದು ಬಂದಂಥ ಅತಿಯಾದ ಮಳೆ, ಸುಮಾರು 20 ವರ್ಷಗಳಿಂದ ಬರದಿದ್ದಂಥ ಮಳೆ, ಅತಿಯಾದಂಥ ಮಳೆ ಬಂದು ನಮಗೆ ಕಾಪು ತಾಲೂಕಿನ ಜನತೆ 2-3 ದಿನಗಳ ಕಾಲ ಅತ್ಯಂತ ಸಂಕಷ್ಟದ ಸ್ಥಿತಿಯಲ್ಲಿದ್ದರು. ಅದಕ್ಕೆ ಮೊದಲನೇದಾಗಿ ಕಾಪು ತಾಲೂಕಿನ ಜನತೆಗೆ ಗ್ರಾಮ ಪಂಚಾಯತ್ ಸದಸ್ಯರಾಯಿತು, ಅಧ್ಯಕ್ಷರಾಯಿತು, ಅಥವಾ ನಮ್ಮ ತಾಲೂಕು ಸಿಬ್ಬಂದಿ ಆಯಿತು, ಅಥವಾ ಜಿಲ್ಲಾಡಳಿತ ಆಯಿತು, ಅತ್ಯಂತ ತೀವ್ರಗತಿಯಲ್ಲಿ ನಾವು ಸಮಸ್ಯೆಗೆ ಸ್ಪಂದಿಸಿಬಿಟ್ಟು ಆ ಅತಿವೃಷ್ಟಿಯನ್ನು ನಾವು ನಿಭಾಯಿಸಿದ್ದೀವಿ. ಆದ್ದರಿಂದ ಜನತೆಗೆ ಸಹಕಾರ ಮತ್ತು ನಮ್ಮ ಅಧಿಕಾರಿ ವರ್ಗಗಳು ಕೂಡ ಅಷ್ಟೇ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತು ನೆರೆಯಿಂದನೂ ಕೂಡ ಸುಮಾರು ಹಾನಿಯಾಗಿದೆ. ಅದಕ್ಕೂ ಕೂಡ ನಾವು ಇದುವರೆಗೆ ಅವರಿಗೆ ಎಷ್ಟು ಸಲ್ಲಬೇಕು ಸರ್ಕಾರದ ಒಂದು. ಓಕೆ ಸರ್, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ಕಾಪುವಿನಿಂದ ಮಾತಾಡುದು. ನಿಮ್ಮ ಹೆಸರು ಮೇಡಮ್? ಸುನೀತಾ. ಓಕೆ, ನಿಮಗೆ ಏನಾದ್ರೂ ತಾಲೂಕು ಕಚೇರಿಯಲ್ಲಿ ಪ್ರಾಬ್ಲಮ್ ಆಗಿದ್ಯಾ ಮೇಡಮ್? ಹೌದು, ಅದು ನೆಮ್ಮದಿ ಕೇಂದ್ರದಲ್ಲಿ ಅದು ಒಂದು ರವಿಕಾಲ್ ಅಂತ ಇದ್ದಾರಲ್ಲ. ಓಕೆ, ಇವಾಗ ತಹಶೀಲ್ದಾರ್ ಇದ್ದಾರೆ ಮೇಡಮ್, ಅವ್ರ ಜೊತೆ ಮಾತಾಡಿ. ಆಯ್ತು. ನಮಸ್ತೆ ಅಮ್ಮ, ಹೇಳಿ. ಹಲೋ, ನಾವು ನೆಮ್ಮದಿ ಕೇಂದ್ರಕ್ಕೆ ಒಂದು ಮಕ್ಕಳ ಆದಾಯ ಸರ್ಟಿಫಿಕೇಟ್ಗೆ ಹೋದ್ರೆ ಹೌದು, ಅಲ್ಲಿ ಎಷ್ಟು ಲೈನ್ ನಿಲ್ಬೇಕು ನಾವು?
ಒಂದು ಸರಿಯಾಗಿ ಯಾವುದೆಲ್ಲ ಬೇಕಂತ ಹೇಳುದಿಲ್ಲ. ಹೋಗಿ ನಿಮ್ಮ ವಿಎ ಇದ್ದಾರಲ್ಲ ಅಲ್ಲಿಗೆ ಹೋಗಿ ಅಂತ ಹೇಳ್ತಾರೆ. ನಾನು ಯಾರು ಹೇಳಿದ್ದು ಮೇಡಮ್ ಹಂಗೆ? ಆ? ಯಾರು ನಿಮ್ಮ ಬಳಿ ಹೇಳಿದ್ದು ಆ ರೀತಿ? ಯಾರು ಸರಿಯಾಗಿ ವರ್ತನೆ ಒಂದು ಕೇಳುವಾಗ ಒಂದು ಎಷ್ಟು ಹೊತ್ತು 2 ಗಂಟೆ ನಿಂತ್ರು ಕೂಡ ಏನಂತ ಕೇಳುದಿಲ್ಲ. ಯಾರು ಮೇಡಮ್? ಯಾರು ಆತರ ಮಾಡ್ತಾ ಇದ್ದಾರೆ? ಏನು ನಿಮಗೆ ಯಾರು ಹಂಗೆಲ್ಲ ಹೇಳಿದ್ರು? ಅವರ ಹೆಸರು ಹೇಳ್ಬೋದಾ? ನೆಮ್ಮದಿ ಕೇಂದ್ರದಲ್ಲಿ RTC ಮತ್ತೆ ಆದಾಯ ಸರ್ಟಿಫಿಕೇಟ್ ಎಲ್ಲ ಅರ್ಜಿ ಇದು ಮಾಡ್ತಾರಲ್ಲ. ಹೆಸರು ಗೊತ್ತಿದ್ಯಾ ಮೇಡಮ್? ಹೆಸರು ಗೊತ್ತಿದ್ಯಾ ಮೇಡಮ್ ನಿಮಗೆ ಅವ್ರದ್ದು? ಗೊತ್ತುಂಟು, ರವಿಕಲ್ ಅಂತ. ಓಕೆ ಓಕೆ, ಗೊತ್ತುಂಟು. ಖಂಡಿತವಾಗಿ. ಏನ್ ಮಾಡ್ತಾರೆ ಮೇಡಮ್? ಏನಂದ್ರು ಆ ಟೈಮಲ್ಲಿ ನಿಮಗೆ? ಒಂದು ದಿವಸ ಹೋದೆ ಮೊನ್ನೆ. ಹ್ಮ್ ಆದಾಯ ಸರ್ಟಿಫಿಕೇಟ್ ಇದು ಎಲ್ಲಿ ಸಿಗ್ತದೆ ಫಾರ್ಮ್ ಕೇಳಿದೆವು. ಹೇಳಿ ಮೇಡಮ್, ಟಿವಿ ವಾಲ್ಯೂಮ್. ನಿಮ್ಮ ವಿಎ ಇದ್ದಾರಲ್ಲ ಅಲ್ಲಿಗೆ ಹೋಗಿ ಕೇಳಿ ಅಂತ ಕೇಳಿದ್ರು. ಅಷ್ಟೇ ಹೇಳಿರೋದಾ? ಅಷ್ಟೇ ಹೇಳಿರುದು. ಓಕೆ. ಮತ್ತೆ ಎಷ್ಟು ನಿಂತ್ರೆ ಕೂಡ ಎಂತ ಬಂದದಂತ ಕೇಳುದಿಲ್ಲ. ಓಕೆ ಓಕೆ ಮೇಡಮ್, ನಿಮ್ಮ ಇದು ಅವರ ಗಮನಕ್ಕೆ, ಪ್ರಾಬ್ಲಮ್ ಅವರ ಗಮನಕ್ಕೆ ಬಂದಿದೆ. ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅನ್ನೋದನ್ನ ಅವರು ತಿಳಿಸ್ತಾರೆ. ಥ್ಯಾಂಕ್ ಯು ಮೇಡಮ್, ಸ್ಪಂದನ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ. ಓಕೆ, ಅವರು ಈಗಾಗಲೇ ಹೆಸರನ್ನ ಉಲ್ಲೇಖ ಮಾಡಿದ್ರು. ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅನ್ನೋದು ನಿಮ್ಮ ಇದಕ್ಕೆ ಬಿಟ್ಟಿದೆ. ಖಂಡಿತವಾಗಿ ನೀವು ಕ್ರಮ ಕೈಗೊಳ್ಳದಿದ್ರೆ ಮುಂದಿನ ದಿವಸಗಳಲ್ಲಿ ಮತ್ತೆ ನಾವು ಕರಿಬೇಕಾಗುತ್ತೆ. ಯಾಕಂದ್ರೆ ಇದು ಜನಸಾಮಾನ್ಯನ ತೊಂದರೆ, ಅವರಿಗೆ ಆಗ್ತಾ ಇರುವಂತಹ ತೊಂದರೆಯನ್ನ ಸರಿಪಡಿಸುವಂತ ಉದ್ದೇಶ ಮಾಧ್ಯಮಕ್ಕೆ ಇದೆ. ಖಂಡಿತವಾಗಿ ಅದಕ್ಕೊಂದು ನಾವು ಪ್ರಯತ್ನವನ್ನ ಮಾಡ್ತಿದ್ವಿ. ಸರ್, ಈಗಾಗಲೇ ಹೇಳ್ತಾ ಇದ್ರಿ ನೆರೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಡೆವಲಪ್ಮೆಂಟ್ಗಳು, ಯೋಜನೆಗಳನ್ನ ತಂದಿದ್ದೀರಿ ಅನ್ನೋದನ್ನ. ಇವಾಗ ನಮ್ಮಲ್ಲಿ ಸುಮಾರು ಮನೆಗಳು ಈ ಅತಿವೃಷ್ಟಿಯಿಂದ ನಮಗೆ ಹಾನಿಯಾಗಿಬಿಟ್ಟು ಜನರುಗಳು ಪರದಾಡುವಂತಾಯಿತು. ನಾವು ಇಮಿಡಿಯೇಟ್ 48 ಗಂಟೆಗಳಲ್ಲಿ ಪರಿಹಾರವನ್ನು ಕೊಟ್ಟಿದ್ದೀವಿ. ಮತ್ತು ಈಗ ಕೃಷಿಯಿಂದನೂ ಕೂಡ ಜಮೀನುಗಳಲ್ಲಿ ಭತ್ತ ಆಯಿತು ಅಥವಾ ಇನ್ನಿತರೆ ಹಾಳಾಗಿದೆ, ಅಂಥವನ್ನು ಕೂಡ ನಾವು ಕೃಷಿ ಇಲಾಖೆಯಿಂದ ವರದಿ, ನಮ್ಮ ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆಯಿಂದ ವರದಿ ಪಡೆದು ಅದನ್ನು ಕೊಟ್ಟಿದ್ದೀವಿ. ಮೊನ್ನೆ ಬಂದಂಥ ಮಳೆಯಿಂದ ಇನ್ನೂ ಕೆಲವೊಂದು ಇಲಾಖೆಗಳಿಂದ ನಮಗೆ ವರದಿ ಬಂದ ತಕ್ಷಣವೇ ನಾವು ಯಾವುದನ್ನು ಅವ್ರನ್ನ ಫಾಲೋ ಅಪ್ ಮಾಡಿಬಿಟ್ಟು ಬೇಗ ಕೊಡಿ, ಜನರಿಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಅವರು ಉಳಿದ ಇಲಾಖೆಗಳು ಕೂಡ ಸ್ಪಂದಿಸ್ತಾ ಇದ್ದಾರೆ. ಇಮಿಡಿಯೇಟಾಗಿ ನಮಗೆ ಮಾಡಿಬಿಟ್ಟು ನಾವು ನೆರೆ ಪರಿಹಾರವನ್ನು ಆದಷ್ಟು 95% ನಾವು ಇವತ್ತು ಸಂಪೂರ್ಣವಾಗಿ ಇದು ಮಾಡಿದ್ದೀವಿ. ಮತ್ತು ಕಂದಾಯ ಸಚಿವರು ಕೂಡ ನೀವು ಬೇಗ ಕೊಡಿ ಅಂತಂದು ಅವರು ನಮಗೆ ಫಾಲೋಅಪ್ ಮಾಡ್ತಿರೋದ್ರಿಂದ ನಾವು ಕೂಡ ಆದಷ್ಟು ತೀವ್ರಗತಿಯಲ್ಲೇ ಜನರಿಗೆ ಎಷ್ಟು ಸರ್ಕಾರದಿಂದ ಎಷ್ಟು ಅವರಿಗೆ ನೆರೆ ಪರಿಹಾರ ಕೊಡೋದಕ್ಕಿದೆ ಆ ಒಂದು ಹಣವನ್ನು ನಾವು ಅವರಿಗೆ ಪಾವತಿಸಿದ್ದೀವಿ. ಎಷ್ಟು ಅನುದಾನದ ಬೇಡಿಕೆ ಇಟ್ಟಿದ್ದೀರಿ ಸರ್ ಈಗಾಗಲೇ? ಇವಾಗ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ 30 ಕೋಟಿ ಅಂತ ಹೋಗಿದೆ, ಬಂದಿರೋದು 14 ಕೋಟಿ. ಆ 14 ಕೋಟಿಯಲ್ಲಿ ನಾವು ಯಾವ ಹಂತದಲ್ಲಿ ನಮಗೆ ಪರಿಹಾರ ಇದೆ ಅದನ್ನು ಇದು ಮಾಡಿದ್ದೀವಿ. ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಇನ್ನೂ ಕೆಲವೊಂದು ನಮ್ಮಲ್ಲಿ ಈಗ 2 ಮೇನ್ ಬ್ರಿಡ್ಜ್ಗಳು ಲಾಸ್ ಆದವು, ಅದನ್ನು ನಾವು ಬ್ಯಾನ್ ಮಾಡಿಬಿಟ್ಟು ಮೊನ್ನೆ ಕೇಂದ್ರ ಒಂದು ಅಧ್ಯಯನ ತಂಡ ಬಂದುಬಿಟ್ಟು ಕೂಡ ಆ ಬ್ರಿಡ್ಜ್ಗಳನ್ನು ವೀಕ್ಷಣೆ ಮಾಡಿ ಏನಾಗಿದೆ ಅಂತ ನಮ್ಮ ಕಾಪು ತಾಲೂಕಿನಲ್ಲಿ ಕೂಡ ಕೊಳೆ ರೋಗದ ಬಗ್ಗೆ ಮತ್ತು ಆ ಬ್ರಿಡ್ಜ್ಗಳ ಬಗ್ಗೆ. ಸರ್, ಇದರ ಜೊತೆಗೆ ನೆರೆ ಪರಿಹಾರ ಆಗಿರ್ಬೋದು, ಕಾಲುದಾರಿ ಸಮಸ್ಯೆ, ರೋಡಿನ ಸಮಸ್ಯೆ, ಈ ತರ ಎಲ್ಲ ಸಮಸ್ಯೆಗಳು ಸಾಕಷ್ಟು ಅಲ್ಲಲ್ಲಿ ಇದೆ. ಕೇವಲ ಪುರಸಭೆ ಅಧಿಕಾರಿಯನ್ನ ಕೇಳಿದ್ರೆ ಅದು ನಿಮ್ಮ ಅಂಡರಿಗೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಯಾವ ರೀತಿ ಇದನ್ನ ಸಮಸ್ಯೆಯನ್ನ, ಈಗಾಗಲೇ 15 ಕೋಟಿ ಬಂದಿದೆ, 15 ಕೋಟಿಯಲ್ಲಿ ಇದನ್ನ ಪರಿಹರಿಸುವ ಸಾಧ್ಯ ಉಂಟಾ ಅಂತ? ಅಂದರೆ ನಮಗೆ ಅದಕ್ಕಿಂತ ಹೆಚ್ಚಿನ ಒಂದು ನಷ್ಟನೂ ಆಗಿದೆ. ಇವಾಗ ನಾವು ಸರ್ಕಾರದಿಂದ ಇಷ್ಟು ಬೇಡಿಕೆ ಅಂತ ಕಳಿಸಿರ್ತೀವಿ, ಇಂತಿಂಥದಕ್ಕೆ ಇಷ್ಟು, ಕೃಷಿಗೆ ಇಷ್ಟು ಲಾಸ್ ಆಗಿದೆ, ಮನೆಗಳಿಂದ ಇಷ್ಟಾಗಿದೆ, ಮತ್ತು ರಸ್ತೆಗಳಿಂದ ಇಷ್ಟಾಗಿದೆ, ಬೇರೆ ಬೇರೆ ಶಾಲಾ ಕಟ್ಟಡಗಳು ಇಷ್ಟು ಹಾನಿ ಆಗಿದೆ ಅಂತಂದು ಹೇಳ್ತೀವಿ. ಅದಕ್ಕೆ ಅವರು ಇಷ್ಟು ತಾತ್ಕಾಲಿಕ ಒಂದು ಮಂಜೂರಾತಿಯನ್ನು ನೀಡಿರ್ತಾರೆ, ಅದನ್ನು ನಾವು ತಕ್ಷಣದಲ್ಲಿ ಜನರಿಗೆ ಒದಗಿಸಿರ್ತೀವಿ. ಈಗ ಮುಂದಿನ ದಿನ, ಇವಾಗ ಇಷ್ಟು ದಿನಗಳ ಕಾಲ ಮಳೆ ಇದ್ದಿದ್ದರಿಂದ ಇಲ್ಲಿ ಯಾವುದೇ ಕನ್ಸ್ಟ್ರಕ್ಷನ್ ವರ್ಕ್ ನಡೆದಿರುತ್ತೆ. ಇನ್ನು ಮೇಲೆ ಕೆಲವೊಂದು ಈಗ ಬ್ರಿಡ್ಜ್ಗಳು, ರಸ್ತೆಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಅದರಿಂದ ಜನರ ಒಂದು ಓಡಾಟಕ್ಕೆ, ಸಂಪರ್ಕಕ್ಕೆ ಏನು ಅಡ್ಡಿ ಏನು ಇಲ್ಲ ಇವಾಗ. ಓಕೆ, ಖಂಡಿತವಾಗಿ ಸರ್. ಕೊನೆಯದಾಗಿ ಹೇಳುವುದಾದ್ರೆ, ಮತ್ತೆ ನೆಮ್ಮದಿ ಕೇಂದ್ರ ಆಗಿರ್ಬೋದು, ತಾಲೂಕು ಕಚೇರಿಯಿಂದ ಜನರಿಗೆ ಯಾವುದೇ ತೊಂದರೆಗಳ ಆಗದ ಹಾಗೆ ನೋಡ್ಕೊಳ್ತೀರಾ, ಹೇಗೆ ಸರ್? ಸ್ಪಂದನ ವಾಹಿನಿ ಮೂಲಕ ಹೇಳಬೇಕಿದ್ದು. ನಮಗೆ ನನ್ನ ಹಂತದಲ್ಲಿ ಯಾವುದೇ ಸಮಸ್ಯೆಗಳು ಹೊತ್ಕೊಂಡು ಬಂದ್ರು ನಾನು ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತೀನಿ. ಅದು ಏನಿದೆ, ಜನರ ಏನೇ ನೆಮ್ಮದಿ ಕೇಂದ್ರದಲ್ಲಿ ಏನೇ ತೊಂದರೆಗಳಾದ್ರೂ ಅದಕ್ಕೆ
ಖಂಡಿತವಾಗಿ ನೀವು ಸ್ಪಂದನೆಯನ್ನ ಕೊಡ್ತೀರಾ ಸರ್? ಹೌದು, ಕೊಡ್ತೀವಿ. ಓಕೆ, ಜನರು ಕೂಡ ಆಶ್ವಾಸನೆಯಲ್ಲಿ ಇರ್ತಾರೆ. ಮುಂದಿನ ದಿವಸಗಳಲ್ಲಿ ಯಾವುದೇ ರೀತಿ ಕ್ಯೂ ನಿಲ್ಲುವ ಪರಿಸ್ಥಿತಿ ಆಗಲಿ ಅಥವಾ ಮತ್ತೆ ಕರೆಸುವಂಥದ್ದನ್ನ ಖಂಡಿತವಾಗಿ ಮಾಡಬೇಡಿ ಸರ್. ಯಾಕಂದ್ರೆ ಹಿರಿಯರು ಬರ್ತಾರೆ, ಎಷ್ಟು ಪ್ರಾಯದವರು ಬಂದು ಕೂರುವಂತ ಪರಿಸ್ಥಿತಿ ಖಂಡಿತವಾಗಿ ಅವರಿಗೆ ಇರೋದಿಲ್ಲ, ಆ ಪೇಷನ್ಸ್ ಕೂಡ ಇರೋದಿಲ್ಲ. ಜನರು ಇದಕ್ಕೆ ತಾಲೂಕು ಕಚೇರಿ ಬೇಕಾ ಅನ್ನೋ ಒಂದು ಪ್ರಶ್ನೆ ಕೂಡ ಅವರು ಮಾಡ್ತಾ ಇದ್ದಾರೆ. ಸೊ ಕೊನೆಯದಾಗಿ ತಾಲೂಕು ಕಚೇರಿ ಆಗಿ ಘೋಷಣೆ ಆಗಿದೆ, 2-3 ತಿಂಗಳಿಂದ ಕೆಲಸ ನಿರ್ವಹಿಸ್ತಿದ್ದೀರಾ, ಎಲ್ಲ ಇಲಾಖೆಗಳು ಬರಬೇಕಷ್ಟೇ, 36 ಕಚೇರಿಗಳು ಬರಬೇಕು ಇನ್ನು. ಸೊ ಈ ನಿಟ್ಟಿನಲ್ಲಿ ಅದನ್ನ ತರುವ ಪ್ರಯತ್ನ ಯಾವ ರೀತಿ ನಡೆಸ್ತಿದ್ದೀರಾ, ಯಾವ ತರ ಒಂದು ತಾಲೂಕನ್ನ ಪರಿಪೂರ್ಣ ಮಾಡಲಿಕ್ಕೆ ನೀವು ಪ್ಲಾನ್ ಮಾಡಿದ್ದೀರಿ ಅನ್ನೋದು? ಇವಾಗ ನಾವು ಎಲ್ಲ ಇಲಾಖೆಗಳು ಬರಬೇಕಂತ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೂ ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ ಜಿಲ್ಲಾಧಿಕಾರಿಗಳು. ಆದ್ದರಿಂದ ಮತ್ತೆ ನಾವು ಮಾನ್ಯ ಶಾಸಕರೊಟ್ಟಿಗೂ ಕೂಡ ಯಾವುದೇ ಇಲಾಖೆಗಳನ್ನು ಯಾವ ರೀತಿ ತರಬೇಕು, ಏನು ಮಾಡಬೇಕು, ನಮಗೆ ಇವಾಗ ಕಾಪುನಲ್ಲಿ ಈ ಸ್ಥಳಾವಕಾಶದ ಕೊರತೆ ಇದೆ. ನಮಗೆ ಇರುವಂಥ ಒಂದು ಸ್ಥಳಾವಕಾಶದಲ್ಲಿ ನಾವು ಮಿನಿ ವಿಧಾನಸೌಧ ತಂದರೆ ಅದು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನು ನಮಗಿರುವಂಥದ್ದು ಅದು ಒಂದೇ ಸ್ಥಳಾವಕಾಶದಲ್ಲಿ ನಾವು ಮಲ್ಟಿ ಸ್ಟೋರ್ ಬಿಲ್ಡಿಂಗನ್ನು ಮಾಡಿಬಿಟ್ಟು ಎಲ್ಲ ಇಲಾಖೆಗಳು 36 ಇಲಾಖೆಗಳು ಕೂಡ ನಮಗೆ ಅಲ್ಲಿನೇ ಕಾರ್ಯನಿರ್ವಹಿಸುವ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದು ಮಾನ್ಯ ಶಾಸಕರು ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದ ಆ ಸ್ಥಳದ ಕೊರತೆ ಏನಿಲ್ಲ ನಮಗೆ ಮಿನಿ ವಿಧಾನಸೌಧಕ್ಕೆ. ನಮಗೆ ಅದು ಅನುದಾನ ಬಂದುಬಿಟ್ಟು ಅದು ಕಾರ್ಯಾರಂಭ ಆಯಿತು ಅಂದರೆ ಒಂದು ಹುದ್ದೆಗಳ ಸೃಜನೆ ಆದರೆ ಏನಾಗುತ್ತೆ ಅಂದರೆ ನಮ್ಮ ಕಾಪು ತಾಲೂಕು ಸಂಪೂರ್ಣವಾಗಿ ನಡೆಯೋದಕ್ಕೆ ಸಾಧ್ಯತೆ ಇದೆ. ಖಂಡಿತ ಸರ್, ಇಲ್ಲಿ ತನಕ ಬಂದು ಸಾಕಷ್ಟು ತಾಲೂಕು ಕಚೇರಿಯ ಜೊತೆಗೆ ಏನೆಲ್ಲ ಜನರ ಸಮಸ್ಯೆ ಇದೆ ಅದಕ್ಕೆ ಒಂದು ಭರವಸೆಯನ್ನ ನೀಡುವ ಮೂಲಕ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದೀರಾ. ಸೊ ಇಲ್ಲಿ ತನಕ ಬಂದು ನಮ್ಮ ಜೊತೆ ಚರ್ಚಾಕೂಟದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ ಸರ್. ನಮಗೂ ಚರ್ಚಾಕೂಟದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ಸ್ಪಂದನ ವಾಹಿನಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ. ಓಕೆ, ಥ್ಯಾಂಕ್ ಯು ಸರ್. ಏನು ಈಗಾಗಲೇ ತಾಲೂಕು ಕಚೇರಿಯನ್ನ ಘೋಷಣೆ ಮಾಡಿ ನಾಡ್ದು ಫೆಬ್ರವರಿಗೆ 1 ವರ್ಷ ಸಲ್ಲುತ್ತೆ. ಆದರೆ 3 ತಿಂಗಳಿಂದ ಅದು ಕಾರ್ಯರೂಪಕ್ಕೆ ಬಂದಿರುವಂಥದ್ದು. ಅಲ್ಲಿ ಇನ್ನೂ 36 ಕಚೇರಿಗಳು ಬರಬೇಕಾಗಿದೆ. ಸೊ ಬಂದ್ರೆ ಮಾತ್ರ ಸಂಪೂರ್ಣ ತಾಲೂಕು ಕಚೇರಿ ಆಗುತ್ತೆ. ಜೊತೆಗೆ ನೆಮ್ಮದಿ ಕೇಂದ್ರದಿಂದ ಜನರ ನೆಮ್ಮದಿ ಕೆಡಿಸ್ತಾ ಇದೆ. ಸೊ ಆದಷ್ಟು ಬೇಗ ನೆಮ್ಮದಿ ಕೇಂದ್ರವನ್ನ ಸರಿ ಮಾಡಿ ಜನತೆಯ ಸಮಸ್ಯೆಗಳಿಗೆ ಸ್ಪಂದಿಸಲಿ ಅನ್ನೋದು ಸ್ಪಂದನ ವಾಹಿನಿಯ ಆಶಯ. ಇದೇ ಇವತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.